ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ರೈತರ ದಿನ. ದೇಶದಾದ್ಯಂತ ಇವತ್ತು ರೈತರ ದಿನವನ್ನು ಆಚರಿಸಲಾಗುತ್ತದೆ, ಅಂದರೆ ಕೃಷಿಕರ ದಿನವನ್ನು. ಸೊ ನಾವು ರೈತರ ದಿನ ಅನ್ನದ ರಣ ಅನ್ನುವ ವಿಚಾರದಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಬ್ಬರು ಮುಖ್ಯ ಅತಿಥಿಗಳು ಭಾಗವಹಿಸ್ತಾ ಇದ್ದಾರೆ. ಒಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್ ಅವರು ಮತ್ತು ಪ್ರೇಮಾನಂದ ಶೆಟ್ಟಿ ಬಾಳ್ತಿಲ್ ಅವರು. ನಾನು ಇಬ್ಬರನ್ನು ಕೂಡ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಎಸ್, ಒಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು. ಅದೇ ರೀತಿಯಾಗಿ ಪ್ರೇಮಾನಂದ ಶೆಟ್ಟಿ ಬಾಳ್ತಿಲ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷರು. ಇಬ್ಬರು ಕೂಡ ವೃತ್ತಿಯಲ್ಲಿ ಕೃಷಿಕರು. ಜೊತೆಗೆ ಅವರು ಜನಪರ ಕಾಳಜಿಯಿಂದ ಅವರು ತೊಡಗಿಸಿಕೊಂಡಂತೂ ರೈತರ ನಡುವೆ, ಅಂದರೆ ರೈತರ ಸಂಘಟನೆಯಲ್ಲಿ ಮತ್ತು ರೈತರನ್ನು ಸಂಘಟಿಸುವ ವಿಚಾರದಲ್ಲಿ, ಜೊತೆಗೆ ರೈತರ ಹಕ್ಕು ಬಾಧ್ಯತೆಗಳ ವಿಚಾರ ಬಂದಾಗ ಧ್ವನಿ ಎತ್ತುವ ಉದ್ದೇಶದಿಂದ ಅವರು ರೈತ ಸಂಘಟನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ರೈತರನ್ನು ಸಂಘಟಿಸುವ ಮತ್ತು ರೈತರ ಪರವಾದ ಹೋರಾಟಗಳಲ್ಲಿ ಸದಾ ಮುಂಚೂಣಿಯಲ್ಲಿ ಇರುವವರು ಒಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್ ಅವರು ಮತ್ತು ಪ್ರೇಮಾನಂದ ಶೆಟ್ಟಿ ಬಾಳ್ತಿಲ್ ಅವರು. ಇವತ್ತು ನಾನು ಆಗಲೇ ಹೇಳಿದಾಗೆ ರೈತರ ದಿನದ ಸಂದರ್ಭದಲ್ಲಿ ನಾವು ನಮಗೆಲ್ಲರಿಗೂ ನಮ್ಮ ಅನ್ನದ ರಣ ಏನದು, ಆ ಸಂದರ್ಭದಲ್ಲಿ ನಾವು ಯಾರಿಗೆ ನೆನಪು ಮಾಡಿಕೊಳ್ಬೇಕು? ರೈತರನ್ನು. ನಾವು ಪ್ರತಿದಿನವೂ ತಿನ್ನುವಂಥ ಪ್ರತಿ ತುತ್ತು ಅನ್ನದ ಹಿಂದೆ ಕೂಡ ಒಬ್ಬ ಒಂದು ರೈತ ಕುಟುಂಬದ ಪರಿಶ್ರಮ ಇದೆ. ಸೊ ಅವರ ಒಂದು ಪರಿಶ್ರಮವನ್ನು, ಅವರ ತ್ಯಾಗವನ್ನು, ಅವರ ಬೆವರಿನ ಆ ದುಡಿಮೆಯನ್ನು ನೆನಪಿಸಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬನ ಕರ್ತವ್ಯ ಕೂಡ ಹೌದು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಜನಸಾಮಾನ್ಯರು ಪ್ರತಿ ಸಂದರ್ಭದಲ್ಲಿ ಹೇಳೋ ಒಂದು ಮಾತಿದೆ, ನೀನೇನು ಅನ್ನ ತಿನ್ನುವನಲ್ವಾ ಅಂತ, ಯಾವುದೇ ವಿಚಾರ ಬಂದಾಗ ಕೂಡ ಅಲ್ವಾ ಒಸ್ವಾಲ್ಡ್ ಅವರೇ? ಸೊ ಹಾಗಾಗಿ ನಾವೆಲ್ಲರೂ ಅನ್ನ ತಿನ್ನುವವರೇ. ಸೊ ನಮ್ಮ ಅನ್ನದಾತರನ್ನು ನಾವು ನೆನೆಯಲೇಬೇಕು. ಇಲ್ಲಿ ಒಂದು ಯಾಕೆ ಇವತ್ತೇ ರೈತರ ದಿನವನ್ನು ಆಚರಿಸ್ತಾರೆ ಅನ್ನೋದನ್ನು ನಾನು ಮತ್ತೊಮ್ಮೆ ನೆನಪಿಸ್ಕೊಳ್ಬೇಕಾಗತ್ತೆ. ಸಾಕಷ್ಟು ಮಂದಿಗೆ ಗೊತ್ತಿದೆ, ಡಿಸೆಂಬರ್ 23 ಈ ದೇಶದಲ್ಲಿ ರೈತ ದಿನವನ್ನು ಆಚರಿಸಲಾಗುತ್ತೆ ಅಂತ. ಯಾಕೆ ಡಿಸೆಂಬರ್ 23 ಅಂತ ಹೇಳಿದ್ರೆ, ಭಾರತದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನ ಆ ದಿವಸ. ಸೊ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ನೆನಪಿನಲ್ಲೇ ಇವತ್ತು ಡಿಸೆಂಬರ್ 23 ಅವರ ಜನ್ಮದಿನ. ಆ ಹಿನ್ನೆಲೆಯಲ್ಲಿ ದೇಶದಲ್ಲಿ ರೈತ ದಿನವನ್ನು ಆಚರಿಸಲಾಗುತ್ತೆ. ಚೌಧರಿ ಚರಣ್ ಸಿಂಗ್ ಅವರು ಕೂಡ ರೈತರು. ಅವರು ರಾಜಕೀಯ ಬಂದಾಗ ಕೂಡ ಅವರು ತನ್ನ ಗದ್ದೆಯಲ್ಲಿ ದುಡಿತಾ ಇದ್ದವರು, ತಾನೇ ಸ್ವತಃ ದುಡಿತಾ ಇದ್ದವರು. ಆನಂತರ ಅವರು ಶಾಸಕರಾಗಿರ್ತಾರೆ. ಮೊದಲು 1947 ಮೊದಲು ಬ್ರಿಟಿಷ್ ಪ್ರಾತಿನಿಧ್ಯ ಸರ್ಕಾರ ಇರೋ ಸಂದರ್ಭದಲ್ಲಿ ಕೂಡ. ಆನಂತರ ಅವರು ಪಾರ್ಲಿಮೆಂಟ್ ಸದಸ್ಯರಾಗ್ತಾರೆ. ಆಮೇಲೆ ಒಂದು ಸಣ್ಣ ಅವಧಿಗೆ ಪ್ರಧಾನಿ ಕೂಡ ಆಗ್ತಾರೆ. ಆ ಪ್ರಧಾನಿ ಆಗಿದ್ದ ಸಂದರ್ಭದಲ್ಲೂ ಕೂಡ ರೈತರ ಪರವಾದ ಕಾಳಜಿಯಿಂದ ಒಂದಷ್ಟು ರೈತರ ಪರವಾದ ನಿಲುವುಗಳನ್ನು ಮತ್ತು ಕಾನೂನುಗಳನ್ನು ತೆಗೆದುಕೊಳ್ಳುವ ಅಥವಾ ರೈತರ ಪರವಾದಂಥ ವಿಧೇಯಕಗಳನ್ನು ಮಂಡಿಸುವ ವಿಚಾರದಲ್ಲಿ ಕೂಡ ಅವರು ಪ್ರಧಾನ ಪಾತ್ರ ವಹಿಸ್ತಾರೆ. ಸೊ ಹಾಗಾಗಿ ಅವರನ್ನು ಈ ದೇಶದ ರೈತರು ನೆನಪಿಸಿಕೊಳ್ಬೇಕಾಗತ್ತೆ ಮತ್ತು ಆ ಸಲುವಾಗಿಯೇ ಇವತ್ತು ರೈತರ ದಿನವನ್ನು ಆಚರಿಸಲಾಗುತ್ತೆ. ಸೊ ನಾನು ಇವತ್ತು ಮಾತನಾಡುವ ಸಂದರ್ಭದಲ್ಲಿ ಒಸ್ವಾಲ್ಡ್ ಅವರೇ ಅಥವಾ ಪ್ರೇಮಾನಂದ ಶೆಟ್ಟಿ ಅವರೇ, ನಾವು ಯಾವಾಗಲೂ ಈ ಒಂದು ದೇಶದಲ್ಲಿ ರೈತರ ಹೋರಾಟ, ಯಾಕಂತ ಹೇಳಿದ್ರೆ ಈ ಬಾರಿಯ 3 ಕೃಷಿ ಮಸೂದೆಯನ್ನು ವಿರೋಧಿಸಿ ಯಾವತ್ತು ನಿಮ್ಮ ರೈತರು ಅಥವಾ ದೇಶವ್ಯಾಪಿಯಾಗಿ ರೈತರ ಸಂಘಟನೆಗಳು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿತ್ತೋ, ನೀವು ಆಗಿರ್ಬೋದು, ಪ್ರೇಮಾನಂದ ಶೆಟ್ಟಿ ಅವರ್ಬೋದು, ನಿಮ್ಮ ಇನ್ನೊಬ್ಬ ಮುಖಂಡರಾಗಿರುವಂಥ ರವಿಕಿರಣ್ ಪಣಚ ಅವರು ಅನೇಕ ಬಾರಿ ಈ ವೇದಿಕೆಯಲ್ಲಿ ನೀವು ಮಾತನಾಡಿದ್ದೀರಿ. ಇವು ಸುಮಾರು 3-4 ತಿಂಗಳ ಹಿಂದೆಯೇ ಮಾತಾಡಿದ್ದೀರಿ. ಆವಾಗೆಲ್ಲ ರೈತರ ಹೋರಾಟ ಅದೊಂದು ಇಂಥ ಒಂದು ತಾರ್ಕಿಕ ಅಥವಾ ಇಂಥ ಒಂದು ಸ್ವರೂಪ ಪಡೀತದೆ ಅನ್ನೋದನ್ನು ನೀವು ಉಲ್ಲೇಖ ಮಾಡಿದ್ದೀರಿ ಕೂಡ. ಸೊ ಇವತ್ತು ರೈತರ ಹೋರಾಟ ಯಾವ ಒಂದು ಹಂತಕ್ಕೆ ಬಂದಿದ್ದೇವೆ ಅನ್ನೋದು ನಾವೆಲ್ಲ ನೋಡಿದ್ದೇವೆ. ನಾವು ರೈತರ ಹೋರಾಟ ಮತ್ತು ರೈತರು ಇವತ್ತು ಮಾಡ್ತಾ ಇರೋ ಉಪವಾಸ ಇವೆಲ್ಲ ಈ ಒಂದು ರೈತರ ದಿನದ ಸಂದರ್ಭದ ಒಂದು ಕರಿನೆರಳು ಅಂತ ನಾವು ಹೇಳ್ಬೋದು, ಅಥವಾ ಕರಿಛಾಯೆ ಅಂತ. ಒಂದು ಒಳ್ಳೆಯ ಸಂಭ್ರಮ ಪಡಬೇಕಾದ ದಿನದಲ್ಲಿ ಕೂಡ ಒಂದು ನೋವಿದೆ. ನಾವು ಈ ಹೋರಾಟದ ಬಗ್ಗೆ ನಾವು ಮಾತಾಡಬೇಕಾಗಿದೆ. ನಾವು ಆ ವಿಚಾರವನ್ನು ನಾವು ಬ್ರೇಕಿನ ನಂತರ ನಾವು ಮಾತಾಡುವ. ಮೊದಲ ಹಂತದಲ್ಲಿ ಇವತ್ತು ರೈತರ ದಿನ ಆಗಿರುವುದರಿಂದ ನೀವು ರೈತರ ನಾಯಕರುಗಳು ನಿಮ್ಮ ರೈತ ದಿನಚರಿ ಬಗ್ಗೆ
ನಿಮ್ಮ ಏನು ದಿನನಿತ್ಯದ ಏನು ನಿಮ್ಮ ಕಾಯಕದ ಬಗ್ಗೆ ಮಾತಾಡಬೇಕಾಗಿದೆ. ಸೊ ನಾನು ಓಸ್ವಾಲ್ಡ್ ಫೆರ್ನಾಂಡಿಸ್ ಅವರೇ, ಯಾವ ಸಂದರ್ಭದಲ್ಲಿ ನೀವು ಏನೊಬ್ಬ ರೈತನಾಗಬೇಕು ಅಂತ ನಿರ್ಧಾರ ಮಾಡಿದ್ರಿ ಮತ್ತು ನಿಮ್ಮ ಏನೆಲ್ಲ ಕೃಷಿ ಕಾಯಕಗಳು ನೀವು ನಡೆಸ್ತಾ ಇದ್ದೀರಿ, ಈ ವಿಚಾರವಾಗಿ ನೀವು ಇವತ್ತು ವೀಕ್ಷಕರಿಗೆ ಹೇಳಬೇಕಾಗಿದೆ. ಖಂಡಿತವಾಗಿ ನಾವು ನಮ್ಮ ಏನು ಸಣ್ಣ ಒಂದು 4-4.5 ವರ್ಷದ ಮಗು ಇರುವ ಸಂದರ್ಭದಲ್ಲಿ, ನನ್ನ ತಂದೆ ತೀರಿ ಹೋದ ಸಂದರ್ಭದಲ್ಲಿ ನಾವು ಕೃಷಿಕರು ಅಂದರೆ ಭತ್ತ ಬೆಳೀತಾ ಇದ್ದೀವಿ. ಸರಿ. ಅದು ತದನಂತರ ನಾವೊಂದು ಭತ್ತ ಬೆಳೆದನ್ನು ನಿಲ್ಲಿಸಿ, ಏನಂದ್ರು ಭತ್ತಕ್ಕೆ ಅಷ್ಟು ದೊಡ್ಡ ಏನು ಸಂಪನ್ಮೂಲ ನಮಗೆ ಸಿಗ್ತಾ ಇರಲಿಲ್ಲ. ಅದು ಇವತ್ತಾದ್ರೂ ಕೂಡ ಅಷ್ಟೇ. ಹೌದು. ಅದನ್ನು ಭತ್ತ ಖರೀದಿ ಕೇಂದ್ರಕ್ಕೆ ಭತ್ತ ಕೊಂಡೋಗೋರೇ ಇಲ್ಲ, ಯಾಕಂದ್ರೆ ಅವರು ಕೊಡೋ ರೇಟ್ ಏನೂ ಅಲ್ಲ ಅಂತ. ಈಗ ನಿಮ್ಗೆ ಗೊತ್ತಿದೆ ನೋಡಿ, 1870 ರೂಪಾಯಿ ಏನು ಪ್ರೋತ್ಸಾಹ ಬೆಲೆ, 370 ರೂಪಾಯಿ ಏನೋ ಪ್ರೋತ್ಸಾಹ ಬೆಲೆ ಘೋಷಣೆ ಮಾಡಿದ್ರು. ಅದು ಸಾರಿ 570 ಬೆಂಬಲ ಬೆಲೆ. ಆದ್ರೂ ಇವತ್ತಿನ ಖರೀದಿ ಕೇಂದ್ರ ತೆರೆಯಲಿಲ್ಲ. ಆ ತರ ಇದನ್ನ ಭತ್ತ ಬೆಳೆಯೋದರಿಂದ ರೈತರಿಗೇನು ಈಗಿನ ಸಂದರ್ಭದಲ್ಲಿ ಲಾಭ ಆಗ್ಲಿಕ್ಕಿಲ್ಲ. ಲಾಭ ಅಲ್ಲ, ಆದರೆ ಭತ್ತ ಬೆಳೆಯುವ ಪ್ರತಿಯೊಬ್ಬರ ಮಾತು ನಮಗೆ ಅನ್ನಕ್ಕೆ, ನಮ್ಮ ಊಟಕ್ಕೆ ಅಂತ ಅಷ್ಟೇ. ಇವತ್ತು ಅದನ್ನು ನಾವು ಗದ್ದೆಯಲ್ಲಿ ಇವತ್ತು ಅಡಿಕೆ ಸಸಿ ನೆಡುವುದರ ಮೂಲಕ ಸ್ವಲ್ಪ ಅಭಿವೃದ್ಧಿ ಹೊಂದಿದೆ. ಇವತ್ತೊಂದು 2-2.5 ಸಾವಿರ ಅಡಿಕೆ ಇದೆ ನಮ್ಮ ಹತ್ರ. ವಾರ್ಷಿಕ ಒಂದು 5-6 ಲಕ್ಷದ ಉತ್ಪತ್ತಿ ಬರುತ್ತೆ ನಮಗೆ ಅಡಿಕೆಯಿಂದ. ಸೊ ಮತ್ತೆ ಇದು ವೀಳ್ಯದೆಲೆ ಬೆಳೀತೀವಿ. ವೀಳ್ಯದೆಲೆ ನಮ್ಗೆ ಅಂದ್ರೆ ವಾರದಲ್ಲಿ ಒಂದು ಎರಡು ಸಲ ಕೊಯ್ಲು ಮಾಡ್ತೇವೆ. ಸರಿ. ಅದರಿಂದ ಒಂದು ವಾರಕ್ಕೆ ಒಂದು 5-6 ಸಾವಿರ ಅದೊಂದು ನಮ್ಗೆ ಇದು ಬರ್ತದೆ, ಇನ್ಕಮ್ ಬರ್ತದೆ. ಸೊ ಅದರಿಂದ ನಾವು ಏನು ಈಗ ನೀವು ಅಡಿಕೆ ಬೆಳೆಗಾರರು ಮತ್ತು ವೀಳ್ಯದ ಎಲೆ ಅದೇ ರೀತಿ ಸ್ವಲ್ಪ ತೆಂಗಿನ ಮರ ಇದೆ, ಒಂದು 100-150 ತೆಂಗಿನ ಮರ ಇದೆ. ಸರಿ. ಆ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆದ ಸಂದರ್ಭದಲ್ಲಿ ನಮ್ಗೆ ಇದು ಏನಂದ್ರೆ, ಈಗ ಇದು ಕಾಳು ಮೆಣಸಿನ ಬಳ್ಳಿ ನಾಶ ಆಗಿ ಹೋಯ್ತು ಎಲ್ಲ ಕೊಳೆ ರೋಗದಿಂದ. ಈಗ ಪುನಃ ಅದನ್ನು ಮಾಡ್ತಾ ಇದ್ದೇವೆ, ಏನು ನಾಟಿ ಮಾಡಿ. ನೀವು ಇವತ್ತೊಬ್ಬ ನೀವು ರೈತ ಮುಖಂಡರು. ನೀವು ನಿಮ್ಮ ಕೃಷಿಯಲ್ಲಿ ಭತ್ತ ಇದೆ, ಅಡಿಕೆ ಇದೆ, ವೀಳ್ಯದೆಲೆ ಇದೆ, ಕಾಳುಮೆಣಸು ಇದೆ. ಎಸ್ ಅದು ಪ್ರೇಮಾನಂದ್ ಶೆಟ್ರೆ, ನೀವು ಈಗ ಓಸ್ವಾಲ್ಡ್ ಅವರು ಹೇಳಿದರು, ಅವರ ಹಿರಿಯರ ಕಾಲದಿಂದಲೂ ಅವರು ಕೃಷಿಕರಾಗಿ ಬಂದವರು ಅಂತ. ನೀವು ಹೇಗೆ ಕೃಷಿಕರಾದ್ರಿ, ಏನು ಬೆಳೀತಾ ಇದ್ದೀರಿ? ಈ ಸಂದರ್ಭದಲ್ಲಿ ನಮ್ಮ ಪೂರ್ವಜರನ್ನು ನಾವು ನೆನೆಸಲೇಬೇಕಾಗ್ತದೆ. ನನ್ನ ತಾತನೇ ಮೂಲತಃ ಕೃಷಿಕ, ಒಬ್ಬ ಗೇಣಿ ಒಕ್ಕಲಿಗನಾಗಿ ಬೆಲಿಪಾಡಿ ಕುಟುಂಬದ ಆಸ್ತಿಯಲ್ಲಿ ಗೇಣಿದಾರನಾಗಿದ್ರು. ಅವರು ಬ್ರಿಟಿಷ ಕಾಲದಿಂದಲೂ ಎತ್ತಿನ ಗಾಡಿ ಹೊಡಿತಾ ಇದ್ರು. ಉಪ್ಪಿನಂಗಡಿ ನೇತ್ರಾವತಿ ಬ್ರಿಡ್ಜ್ ನಡೆಯುವ ಟೈಮಲ್ಲಿ ನಮ್ಮ ತಾತ ಬ್ರಿಡ್ಜಿಗೆ ನಾವು ಅದೇ ನೀವು ಹೇಳಿದಾಗೆ ಎಲ್ಲರಿಗೂ ಅವರವರ ಹಿರಿಯರನ್ನು, ಯಾಕಂತ ಹೇಳಿದ್ರೆ ಬಹುಮುಖ್ಯವಾಗಿ ಓಸ್ವಾಲ್ಡ್ ಅವರೇ ಕೃಷಿಕರು. ಅವರು ಕೃಷಿ ಪರಂಪರೆ ಅಂತ ಹೇಳಿದ್ರೆ ತಂದೆ ನೆನಪುಗಳು ಇರ್ತದೆ. ನಮ್ಮದು ಕೃಷಿ ಅಂತ ಹೇಳಿದ್ರೆ ಅದು ಬರೇ ಒಂದು ಭೌತಿಕವಾಗಿ ಕಾಣುವಂತದಲ್ಲ, ಅದೊಂದು ನೆನಪು, ಮತ್ತೆ ಒಂದು ಪರಂಪರೆ, ಒಂದು ಸಂಸ್ಕೃತಿ. ನೋಡಿ, ನಮ್ಗೆ ಮತ್ತೆ ನಮ್ಮ ಪೂರ್ವಜರಿಗೆ ಒಂದು ಒಳ್ಳೆ ಸಂಬಂಧ ಇದೆ. ಇವತ್ತು ನೋಡಿ, ಇವತ್ತು ಈ ಕಾಯ್ದೆಗಳು ಏನಿದ್ದಾವೆ ಇದ್ರ ತಿದ್ದುಪಡಿ ಆಗುವುದರಿಂದ ಈ ಸಂಬಂಧ ಕಡಿದು ಹೋಗುದು. ಇವತ್ತು ಆಟಿ ಕೂಟ ಆಗಿರ್ಬಹುದು ಅಥವಾ ಬೇರೆ ಬೇರೆ ಹಬ್ಬಗಳಿರ್ಬಹುದು, ನಾವು ಒಂದು ಕುಟುಂಬದಲ್ಲಿ ಎಲ್ಲರೂ ಎಲ್ಲ ಅಣ್ಣ ತಮ್ಮಂದ್ರ ಮಕ್ಕಳು ಜೊತೆ ಸೇರಿ ಊಟ ಮಾಡುವಂಥದ್ದು, ಜೊತೆ ಸೇರಿ ನಮ್ಮ ಮಕ್ಕಳು ಆಟವಾಡುವಂಥದ್ದು, ನಮ್ಮ ಸಣ್ಣ ಸಣ್ಣ ಕೆರೆಗಳಲ್ಲಿ ಈಜಲಿಕ್ಕೆ ಕಲಿಯುವಂಥದ್ದು, ಅದೆಲ್ಲ ನಮ್ಮ ಮಕ್ಕಳಾಟಿಕೆಯಲ್ಲಿ ನಾವು ಮಾಡಿದ್ದೇವೆ. ಈಗಿನ ಜನರೇಷನ್ ಸಿಕ್ಕುದಿಲ್ಲ. ನಾವು ಬಾಲ್ಯದಲ್ಲಿ ತುಂಬಾ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ದೀವಿ. ಅದ್ರ ಜೊತೆಲಿ ನಮ್ಮ ತಂದೆಯವರು ಕೂಡ ಮೂಲತಃ ಕೃಷಿಯಲ್ಲಿ ಬಂದವರು. ಅವರು ಕೃಷಿ ಪಂಡಿತ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಭತ್ತದ ಬೆಲೆ ಹಾಗೂ ಮೆಣಸಿನ ಬೆಲೆಗೆ ಅವರಿಗೆ ರಾಜ್ಯ ಪ್ರವಾಸ ಎಲ್ಲ ಕರ್ಕೊಂಡು ಹೋಗಿದ್ದು ತೋಟಗಾರಿಕೆ ಇಲಾಖೆಯಿಂದ. ಅದರಿಂದ ಇಂಪ್ರೆಸ್ ಆಗಿ ನಾವು ಕೂಡ ಕೃಷಿ ಮಾಡ್ಬೇಕನ್ನೋ ಉದ್ದೇಶದಿಂದ ನಾನು 2006ರಲ್ಲಿ ಒಂದು 10 ಎಕರೆ ಜಮೀನು ಖರೀದಿ ಮಾಡಿ ಇವಾಗ ಕೃಷಿ ಮಾಡ್ತಾ ಇದ್ದೀನಿ. ಆಮೇಲೆ ಕೃಷಿಕನಿಗೆ ಮಣ್ಣಿನ ಜೊತೆಗೆ ಹಾಗಾಗಿ ಮಾತನಾಡುವಾಗ ಭಾವುಕರಾಗ್ತಾರೆ. ತಂದೆ ನೆನಪಾಗುತ್ತೆ, ತಾತನ ನೆನಪಾಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ ಆ ಗದ್ದೆಯಲ್ಲಿ, ಅದು ಕೇವಲ ಗದ್ದೆ ಆಗಿರಲಿಲ್ಲ ಅವರಿಗೆ, ಅದೇ ಅವರಿಗೆ ದೇವರು, ಅದೇ ಅವರಿಗೆ ತಾಯಿ.
ಅನ್ನದ ಬಟ್ಟಲು ಅದು. ಸೊ ಅಲ್ಲಿ ಅವರು ದುಡಿತಾ ಇರುವಾಗಲೇ ಕೃಷಿ ಇವತ್ತು ಇಲ್ಲ, ಇವತ್ತಿನ ಜನರೇಷನ್ಗೆ ಅದು ಇಲ್ಲ. ಆದ್ರೂ ನಾವು ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ನಾವು ತಗೊಂಡೋಗುವಂತ ಅನಿವಾರ್ಯತೆ ಇದೆ. ಅದರಿಂದಾಗಿ ನಾವು ಎಷ್ಟೊಂದು ಹೋರಾಟಗಳು ಮಾಡ್ತಾ ಇದೀವಿ. ಪ್ಲಸ್ ಇವಾಗಿನ ಸರ್ಕಾರದ ನೀತಿಗಳಿಂದಾಗಿ ಕೃಷಿ ಸಂಸ್ಕೃತಿಯೇ ಭಾರತದಲ್ಲಿ ಅಳಿಸಿ ಹೋಗುವ ಸಂದರ್ಭ ಇದೆ. ಹೌದು 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 ಎಸ್ 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 ನಾನು ಪ್ರೇಮಾನ ಶೆಟ್ಟರನ್ನು ಮತ್ತು ಓಜಾಲ್ಡ್ ಅವರನ್ನು ಮತ್ತೆ ಮಾತಾಡಿಸ್ತೇನೆ. ಸಣ್ಣದು ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ನಾವು ಮತ್ತೆ ಮಾತಾಡ್ತೇವೆ. ಅದೇ ಕೃಷಿಕರ ದಿನ ಅಥವಾ ರೈತರ ದಿನ, ಅದರಲ್ಲಿ ನಮ್ಮೆಲ್ಲರದು ಪಾಲು ಇದೆ. ನಾವೆಲ್ಲ ಅವರೆಲ್ಲರಿಗೂ ಇವತ್ತು ಏನು ನಮ್ಮದು ರಣಭಾರ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಪ್ರತಿ ಹೊತ್ತಿನ ತುತ್ತು ಕೊಡುವವರು ರೈತರು. ನಾವು ರೈತರನ್ನು ಪ್ರತಿದಿನವೂ ಪ್ರತಿ ಕ್ಷಣ ಕೂಡ ನೆನಪಿಸ್ಕೊಳ್ಬೇಕು. ಸೊ ಅಂಥ ಒಂದು ನೆನಪಿನ ಸಲುವಾಗಿ ಇವತ್ತು ಈ ಒಂದು ಮಾತುಕತೆ ನಡೆಸಿದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಮತ್ತೆ ಈ ಮಾತುಕತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರೈತರ ದಿನ, ಅನ್ನದರಣ, ಈ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ. ಇವತ್ತು ಭಾರತದಲ್ಲಿ ದೇಶವ್ಯಾಪಿಯಾಗಿ ರೈತರ ದಿನವನ್ನು ಅಂದರೆ ಕೃಷಿಕರ ದಿನವನ್ನು ಆಚರಿಸಲಾಗ್ತಾ ಇದೆ. ಭಾರತದ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಅಥವಾ ಆ ಜನ್ಮದಿನದ ನೆನಪಿನಲ್ಲಿ ಇವತ್ತು ರೈತರ ದಿನವನ್ನು ಆಚರಿಸಲಾಗ್ತದೆ. ಚೌಧರಿ ಚರಣ್ ಸಿಂಗ್ ಅವರು ಸ್ವತಃ ಕೃಷಿಕರಾಗಿದ್ದವರು. ಸೊ ಅವರು ಜೊತೆಗೆ ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಕೃಷಿಕರ ಪರವಾಗಿ ಒಂದಷ್ಟು ಒಳ್ಳೆಯ ನಿಲುವುಗಳನ್ನು ಮತ್ತು ಒಳ್ಳೆಯ ಕಾನೂನುಗಳನ್ನು ತಂದ ಕಾರಣದಿಂದಾಗಿ ಇವತ್ತು ಅವರ ನೆನಪಿನಲ್ಲಿ ಅವರು ನೀಡಿದ ರೈತರಿಗೆ ನೀಡಿದ ಕೊಡುಗೆಗಾಗಿ ಮತ್ತು ಅವರೇ ಒಬ್ಬ ಸ್ವತಃ ರೈತರಾಗಿದ್ದ ಕಾರಣದಿಂದಾಗಿ ಅವರ ಜನ್ಮದಿನವನ್ನು ರೈತರ ದಿನವಾಗಿ ಆಚರಿಸಲಾಗುತ್ತೆ. ಸೊ ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿರುವವರು ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು, ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು, ಮತ್ತು ಪ್ರೇಮಾನಂದ ಶೆಟ್ಟಿ ಬಾಳ್ತಿಲ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷರು. ಇಬ್ಬರೂ ಕೂಡ ರೈತರ ಪರವಾಗಿ ರೈತ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವವರು. ಜೊತೆಗೆ ಇಬ್ಬರು ಕೂಡ ಕೃಷಿಕರು, ತಮ್ಮ ಪೂರ್ವಜರ ಕಾಲದಿಂದಲೇ ಕೃಷಿಯನ್ನು ಮಾಡಿಕೊಂಡು ಬಂದವರು ಮತ್ತು ಇವತ್ತಿಗೆ ಕೂಡ ಆ ಕೃಷಿಯನ್ನು ಮುಂದುವರಿಸಿಕೊಂಡು ಬಂದಿರುವವರು. ಸೊ ನಾನು ಅವರ ಕೃಷಿ ಬದುಕು, ಕೃಷಿ ಜೀವನದ ಬಗ್ಗೆ ನಾವು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇವೆ. ಆಮೇಲೆ ಕೃಷಿ ಹೋರಾಟದ ಬಗ್ಗೆ ಹೇಗೂ ಮಾತುಕತೆ ನಮ್ಮ ನಿರಂತರವಾಗಿ ನಡೆಯುವಂಥದ್ದು ಅದು ನಡೀತಾನೆ ಇರುತ್ತೆ. ಸೊ ಇದು ಪ್ರೇಮಾನಂದ ಶೆಟ್ಟಿಯವರೇ. ಆವಾಗ ಪ್ರೇಮಾನಂದ ಶೆಟ್ಟಿಯವರು ಮಾತನಾಡುವ ಸಂದರ್ಭದಲ್ಲಿ ಯಾವತ್ತು ನೀವು ಕೃಷಿಕರಾದ್ರಿ ಅಂತ ಕೇಳುವಾಗ ತುಂಬ ಭಾವುಕರಾದರು. ಅವರ ತಾತನನ್ನು, ಅವರ ತಂದೆಯನ್ನು ನೆನಪಿಸಿಕೊಂಡು. ಅದು ಸ್ವಾಭಾವಿಕ, ನಾನಾಗಲೇ ಹೇಳಿದೆ. ಯಾಕಂದರೆ ಆ ಕೃಷಿಕ ಅಂತ ಹೇಳಿದ್ರೆ ಅವನು ಆ ಮಣ್ಣಿನ ಜೊತೆಗೆ ಅದು ಕೇವಲ ಅವನಿಗೆ ಅದು ಮಣ್ಣಲ್ಲ, ಅದು ಅವನ ತಾಯಿ, ಅದು ಅವನ ಅನ್ನದ ಬಟ್ಟಲು. ಸೊ ಮತ್ತು ಅದಕ್ಕೊಂದು ಭಾವನಾತ್ಮಕ ಸಂಬಂಧ, ಜೊತೆಗೆ ಒಂದು ಭಾರತೀಯ ಸಂದರ್ಭದಲ್ಲಿ ಅದಕ್ಕೊಂದು ದೈವಿಕವಾದಂಥ ಒಂದು ಸಂಬಂಧವನ್ನು ಕೂಡ ನಾವು ಕಲ್ಪಿಸ್ತೇವೆ. ಸೊ ಇದನ್ನೆಲ್ಲ ಸ್ವಾಭಾವಿಕವಾಗಿ ಕೃಷಿಕರಿಗೆ ಮಾತನಾಡಿಸುವಾಗ ಇದು ಬರುತ್ತೆ. ಹೌದೌದು, ಅದಕ್ಕೆ ಧರ್ಮ, ಜಾತಿ ಎನ್ನುವ ಯಾವ ಗೋಡೆಗಳು ಕೂಡ ಇಲ್ಲ. ಹೌದು. ಅದೇ ಇದು ನಾನು ಕೇಳಿದೆ, ಇದು ಪ್ರೇಮಾನಂದ ಶೆಟ್ರೆ, ನೀವು ಯಾವತ್ತಿನಿಂದ ಕೃಷಿಯನ್ನು ಆರಂಭಿಸಿದ್ರಿ ಅಂತ. ಚಿಕ್ಕ ವಯಸ್ಸಲ್ಲಿ ಕೃಷಿ ಚಟುವಟಿಕೆ ಮಾಡಿದ್ದೀನಿ. ವಿಜುವಲ್ಸ್ ಎಲ್ಲ ನೋಡಿರ್ಬೇಕು. ಎಲ್ಲಾ ಕೃಷಿ ಚಟುವಟಿಕೆ ಗೊತ್ತು ನನಗೆ. ಭತ್ತ ನಾಟಿ ಮಾಡಿದೀನಿ, ಗದ್ದೆ ಹೊತ್ತಿದ್ದೀನಿ, ಎಲ್ಲಾ ಕೆಲಸ ಮಾಡ್ತೀನಿ. ಮಧ್ಯದಲ್ಲಿ ಒಂದು 15 ವರ್ಷ ವ್ಯಾಪಾರ ಉದ್ಯಮಕ್ಕಾಗಿ ನಾನು ಉದ್ಯಮದ ಕಡೆ ವಾಲಿ ಬೆಂಗಳೂರು ಕಡೆ ಹೋದೆ. ಏನ್ ಮಾಡಿದ್ರಿ ಬೆಂಗಳೂರಲ್ಲಿ? ನಾನು ಹೋಟೆಲ್ ಉದ್ಯಮವನ್ನು ಆಧರಿಸಿ ಕೆಲಸ ಮಾಡಿದೆ. ಆಮೇಲೆ ಅಲ್ಲೂ ಸಂಪಾದನೆ ಮಾಡಿ ಅಲ್ಲಿಂದ ತಿರ್ಗಾ ಊರಿಗೆ ಬರಬೇಕು, ನನ್ನ ಮೂಲ ಕಸುಬುಗೆ ನಾನು ಬರಬೇಕು ಅನ್ನೋ ಪ್ರಚೋದನೆ ಆಯ್ತು. ಅದಕ್ಕೆಲ್ಲ ನಮ್ಮ ತಂದೆನೇ ನನಗೆ ರೋಲ್ ಮಾಡಲ್ ಅಂತ ನಾನು ಭಾವಿಸ್ತೀನಿ. ನಾನು ಊರಿಗೆ ಬಂದು ನಮ್ಮ ಮಾಣಿ ಸಮೀಪ ಒಂದು 10 ಎಕರೆ ಜಮೀನು ಪರ್ಚೇಸ್ ಮಾಡಿ ನಾನು ಸ್ವಂತ ಕೃಷಿಗೆ ಇಳಿದೆ. ಎಷ್ಟು ಭೂಮಿ? 10 ಎಕರೆ ಜಮೀನು ತಗೊಂಡೆ ಮಾಣಿಯಲ್ಲಿ. ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡು ಅಲ್ಲಿ ತನ್ನ ಉದ್ಯಮದ ಸಂಪಾದನೆಯನ್ನು ತಂದು ಮತ್ತೆ ಭೂಮಿ ಖರೀದಿಸಿ ನಾನು ಕೃಷಿ ಉದ್ಯಮಕ್ಕೆ ಇಳಿದು ಇಲ್ಲಿ ಒಂದು 3,000 ಅಡಿಕೆ ಮರ, ಆಮೇಲೆ ಒಂದು 50 ತೆಂಗಿನ ಮರ ಇದೆ. ಇವಾಗ ಕೃಷಿಯಲ್ಲೂ ನಮ್ಮ ಮನುಷ್ಯ ಬದುಕಬಹುದು ಅಂದ್ಬಿಟ್ಟು ನಾನು ಇಡೀ ವಿಲೇಜ್ಗೆ ನಾನು ತೋರಿಸಿಕೊಟ್ಟಿದ್ದೀನಿ. ಮಾದರಿ ಕೃಷಿಕರು ಇವತ್ತು ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಇವತ್ತು ದಿನದಲ್ಲಿ ಒಂದು 8 ಗಂಟೆ ನಾನು ದುಡ್ದೆ ಇಲ್ಲಿ ಈಗ ಸ್ಟುಡಿಯೋಗೆ ಬಂದಿರೋದು, ದುಡಿತೀನಿ. ಆಮೇಲೆ ಕೃಷಿಯಲ್ಲಿ ಸಿಕ್ಕುವಂತ ಆನಂದ ನಿಮ್ಮ ಯಾವ ಉದ್ಯಮದಲ್ಲೂ ಸಿಗುವುದಿಲ್ಲ. ಆರೋಗ್ಯವಾಗಿರ್ತೀವಿ ನಾವು, ಆಮೇಲೆ ಆರೋಗ್ಯವನ್ನು ಕಾಪಾಡುತ್ತೆ ದಿನಪೂರ್ತಿ ಒಂದು ಲವಲವಿಕೆ. ಅದರಿಂದಾಗಿ ಯಾರು ಕೃಷಿ ಸಮುದಾಯ ಇದೆ, ಕೃಷಿ ಕುಲ ಇದೆ, ಅವರಿಗೆ ಅನ್ಯಾಯ ಆದಾಗ ನಾವು ನಮ್ಮ ಜೀವ ಕೊಡಕ್ಕೂ ನಾವು
ತ್ಯಾಗಕ್ಕೂ ರೆಡಿ ಇದ್ದೀವಿ. ಅದರಿಂದಾಗಿ ನಾವು ಈ ಹೋರಾಟವನ್ನು ಇನ್ನಷ್ಟು ಗಟ್ಟಿಗೊಳಿಸ್ತೀವಿ ಅಂತ ನಾವು ಹೇಳಲಿಕ್ಕೆ ಬಯಸ್ತೀನಿ. ಈಗ ನಾನು ಓಜೋಲ್ಡ್ ಅವರೇ, ನೀವು ಈಗ ಅದೇ ಕೃಷಿಕರಾಗಿದ್ದೀರಿ, ನೀವು ಹೇಳಿದ್ರಿ ನಾವು ಏನು ಅಡಿಕೆ ಇದೆ, ಕೊಕ್ಕೋ ಇದೆ, ಜೊತೆಗೆ ವೀಳ್ಯದ ಎಲೆ ಇದೆ, ಆಮೇಲೆ ಕಾಳುಮೆಣಸು ಎಲ್ಲ ಬೆಳಿತೇನೆ ಅಂತ. ಒಬ್ಬ ರೈತ ಕುಟುಂಬಕ್ಕೆ ಅಥವಾ ಒಬ್ಬ ರೈತರಿಗೆ ಅವರಿಗೆ ತಮ್ಮ ಏನು ಕೃಷಿಯ ಬದುಕಿನಲ್ಲಿ ಈಗ ಪ್ರೇಮಾನು ಶೆಟ್ಟರು ಹೇಳಿದರು ಕೃಷಿಯನ್ನು ತೊಡಗಿಸಿಕೊಂಡ್ರೆ ಏನು ನಷ್ಟ ಅಂತೂ ಆಗಲಿಕ್ಕಿಲ್ಲ, ಅದರಲ್ಲಿ ಪರಿಶ್ರಮ ಪಟ್ಟರೆ ಅಂತ. ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಒಂದು ಕೃಷಿಕರ ದಿನನಿತ್ಯದ ರೂಢಿಗತ ಏನು ಅವರ ದಿನಚರಿಯಲ್ಲಿ ಅವರಿಗೆ ಎದುರಾಗುವ ಸವಾಲುಗಳು, ಸಮಸ್ಯೆಗಳು ಏನು ಅಂತ. ನೋಡಿ, ಈಗ ನೋಡಿ ನಾವು ಬೆಳಿಗ್ಗೆ ಎದ್ದು ನೋಡಿ, ಬೆಳಿಗ್ಗೆ ರೈತರು ಈಗ 8, 8:30, 9 ಗಂಟೆಗೆ ಮಲಗಿ ಬಿಡ್ತಾರೆ. ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಹೇಳ್ತಾರೆ. ಬೆಳಿಗ್ಗೆ ದಿನಚರಿಯ ವಿಷಯದಲ್ಲಿ ಹೇಳುವುದಾದ್ರೆ, ಬೆಳಿಗ್ಗೆ ಒಂದಷ್ಟು ದನಗಳ ಹಾಲು ಕರೆದು ಕೊಟ್ಟಿಗೆಯನ್ನು ತೊಳೆದು ತದನಂತರ ಏನು ಬೇರೆ ಬೇರೆ ಗದ್ದೆಯಲ್ಲಿ ಕೆಲಸಕ್ಕೆ ಹೊರಟು ಹೋಗ್ತಾರೆ. ಈಗ ತಾವು ಹಳ್ಳಿಗಳಲ್ಲಿ ರೈತರ ಮನೆಗೆ 8 ಗಂಟೆಗೆ ಅಥವಾ 8:30 ಗಂಟೆಗೆ ಹೋದ್ರೆ ಖಂಡಿತವಾಗಿ ರೈತರು ಸಿಗುದಿಲ್ಲ, ಮನೆಯಲ್ಲಿ ಇರುವುದಿಲ್ಲ, ಗದ್ದೆಗೆ ಹೋಗಿರ್ತಾರೆ, ಗದ್ದೆಯಲ್ಲಿ ತೋಟದಲ್ಲಿ ಇರ್ತಾರೆ. ಯಾಕಂದ್ರೆ ಅವರ ಬದುಕು ಮಣ್ಣು ಮತ್ತೆ ಮಣ್ಣಿಗೆ ಮತ್ತೆ ಈ ಭೂಮಿಗೆ ಮತ್ತೆ ರೈತನಿಗೆ ಒಂದು ಹತ್ತಿರವಾದ ಸಂಬಂಧ ಇದೆ. ಇವತ್ತು ಒಂದು ಹೇಗೆ ನೋಡಿ, ಒಂದು ಎಲ್ಲ ನೀವು ಇಡೀ ಭೂಮಿ, ಸೂರ್ಯ, ಚಂದ್ರ ಎಲ್ಲ ಅದರ ಏನು ಒಂದು ಹತ್ತಿರವಾದ ಸಂಬಂಧ ರೈತನಿಗೆ ಇದೆ. ಇವತ್ತು ನಮ್ಗೆ ಬಿಟ್ರೆ ಇನ್ನೊಂದು ಸಂಬಂಧ ಇರುವುದು ನಮ್ಮ ಮೊಗವೀರರಿಗೆ. ಯಾಕಂದ್ರೆ ಅವರು ಕೂಡ ಭೂಮಿನಲ್ಲಿ ಕಡಲಿನಲ್ಲಿ ಜೊತೆ ಉಂಡು ಸಾಹಸ ಮಾಡ್ತಾ ಇರುವುದು. ಅವರದೊಂದು ಸಾಹಸ, ನಿಮ್ಮದು ಕೂಡ ಒಂದು ಸಾಹಸ ಖಂಡಿತ. ಈಗ ಉಜ್ವಲ್ಡ್ ಅವರೇ, ಈಗ ನೀವು ಬೆಳೆ ಅಡಿಕೆ ಇರ್ಬೋದು, ಕೊಕ್ಕೋ ಇರ್ಬೋದು, ಅಥವಾ ನೀವು ವೀಳ್ಯದ ಎಲೆ ಇರ್ಬೋದು, ಅಥವಾ ಕಾಳುಮೆಣಸು ಇರ್ಬೋದು, ಇದಕ್ಕೆಲ್ಲ ನಿಮಗೆ ಏನು ಸವಾಲುಗಳು ಎದುರಾಗುತ್ತೆ ಅಂತ, ಇವೆಲ್ಲ ಬೆಳೆಗಳನ್ನು ಮಾಡಿದ ಸಂದರ್ಭದಲ್ಲಿ ಎಲ್ಲ ವರ್ಷ ಪೂರ್ತಿ ಖುಷಿಯ ಆರಾಮನೆ ಒಳ್ಳೆಯ ದುಡ್ಡು ಸಿಗುತ್ತೆ ಅಂತಲೇ ಹೇಳಲಿಕ್ಕಾಗುತ್ತಾ, ಹೇಗೆ ಏನು ಕಥೆ? ಖಂಡಿತ ಇಲ್ಲ. ನೋಡಿ, ಈಗ ಭತ್ತ ಬೆಳೆ ನೋಡಿ, ಭತ್ತ ಬೆಳೆಗೆ ನವಿಲುಗಳ ಕಾಟ ಕಂಡ ಜಾಸ್ತಿ ಇದೆ. ಹೌದು. ಭತ್ತ ಏನು ಇದಾಗಿ ಹಣ್ಣಾಗುವ ಸಂದರ್ಭದಲ್ಲಿ ಹಂದಿಗಳ ಕಾಟ ಇದೆ. ಹೌದು. ಅದೇ ರೀತಿ ನಾವು ತೆಂಗು ನಿಜವಾಗ್ಲೂ ದಕ್ಷಿಣ ಜಿಲ್ಲೆಯಲ್ಲಿ 1,500 ಕೋಟಿ ರೂಪಾಯಿ 2,000 ಕೋಟಿ ರೂಪಾಯಿ ನಷ್ಟ ತೆಂಗಿನಿಂದ ಆಗ್ತದೆ, ಮಂಗನಿಂದ ಆಗ್ತಾ ಇದೆ. ಯಾಕೆಂದ್ರೆ ಮಂಗನ ಉಪಟಳ ಅಷ್ಟು ಇದೆ. ಅದಕ್ಕೋಸ್ಕರ ನಾವು ಪದೇ ಪದೇ ಹೋರಾಟದಲ್ಲಿ ಇದನ್ನು ಈ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಿದ್ದೇವೆ. ಒಂದು ಮಂಕಿ ಪಾರ್ಕ್ ನಮಗೆ ಸ್ಥಾಪನೆ ಮಾಡಿ, ಒಂದು ನವಿಲು ಪಾರ್ಕ್ ಮಾಡಿ. ಯಾಕಂದ್ರೆ ನೋಡಿ, ತುಂಬಾ ಜನ ರೈತರು ಈಗ ಏನು ಎಣೆಲು ಕಟಾವ್ ಆಗಿದೆ, ಈಗ ಕೃಷಿ ಮಾಡ್ತಾ ಇದ್ದಾರೆ, ಇದು ತರಕಾರಿ ಮಾಡ್ತಾ ಇದ್ದಾರೆ, ತರಕಾರಿ ಮಾಡ್ತಾ ಇದ್ದಾರೆ. ತಾವು ಈಗ ನೀರ್ಮಾರ್ಗ ಅಥವಾ ನಮ್ಮ ಈ ಬಜ್ಪೆ ಅಥವಾ ಮೂಡಬಿದ್ರೆ ಈ ಕಡೆ ನಮ್ಮ ಮುಡಿಪು ಆ ಸೈಡ್ ಎಲ್ಲ ಹೋದ್ರೆ ನಿಮ್ಗೆ ಖಂಡಿತವಾಗಿ ತರಕಾರಿ ಕೃಷಿಕರು ತುಂಬಾ ಜನ ಇದ್ದಾರೆ. ಈಗ ಈ ಪೊಳಲಿ ಈಗ ಎಲ್ಲ ಆ ಸೈಡ್ ಅಲ್ಲಿ. ಯಾಕಂದ್ರೆ ಅವ್ರಿಗೆ ನೋಡಿ, ಅವ್ರಿಗೆ ಈ ನವಿಲುಗಳ ಕಾಟದಿಂದ ಹಾಗೆ ರೀತಿ ಮಂಗನ ಕಾಟದಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು ಪದೇ ಪದೇ ಸರ್ಕಾರವನ್ನು ಒತ್ತಾಯ ಮಾಡಿಕೊಂಡು ಬಂದಿದ್ದೀವಿ. ಆದ್ರೆ ಇಷ್ಟರವರೆಗೆ ಏನು ಮಂಕಿ ಮಾಡಬೇಕು, ಇಲ್ಲಾಂದ್ರೆ ನವಿಲ್ ಪಾರ್ಕ್ ಮಾಡಬೇಕು, ಬಹುಶಃ ಈ ಮಂಗಗಳನ್ನೆಲ್ಲ ತಂದು ಆ ಪಾರ್ಕ್ನಲ್ಲಿ ಇದು ಮಾಡಬಹುದು ಅಂತ ಒಂದು ವಿಚಾರ. ಇನ್ನೊಂದು ವಿಚಾರ ನೋಡಿ, ಈಗ ಮುಂಚೆ ನಾವು ಸಣ್ಣ ಇರುವಾಗ ನಾವು ಭತ್ತ ಬೆಳೀತಾ ಇದ್ದೇವೆ. ಆ ಸಂದರ್ಭದಲ್ಲಿ ಬರುವಂತ ಭತ್ತದ ಗದ್ದೆಯಲ್ಲಿ ಫಸಲು ಬರುವಂತದ್ದು ಈಗ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅದು ಈಗ ಬರುವುದಿಲ್ಲ ಅಂತಂದ್ರೆ ಒಂದು ವಿಚಾರ ನಿಮ್ಗೆ ಹೇಳ್ತೇನೆ ನಾನು. ಒಂದು MRP ಒಂದು ಎಫೆಕ್ಟ್ ಇದೆ, ಒಂದು UPCL ಎಫೆಕ್ಟ್ ಇದೆ, ಖಂಡಿತವಾದ ಎಫೆಕ್ಟ್ ಇದೆ. ಅದರ ಬಗ್ಗೆ ನೋಡಿ, ನಾವು ವೀಳ್ಯದೆಲೆ ಬೆಳಿತೇವೆ, ನಾವು ಬೆಳಿಗ್ಗೆ ಅದನ್ನು ಕೀಳ್ಬೇಕಾದ್ರೆ ಅದರ ಏನು ಹಾರು ಬೂದಿ ಅದರಲ್ಲಿ ಇರುತ್ತೆ. ಈಗ ಏನು ಮಂಜು ಬೀಳ್ತದೆ, ಮಂಜಲ್ಲಿ ಅದು ಗೊತ್ತಾಗುದಿಲ್ಲ. ಈ ಮಂಜು ಇದಾದ ಏನು ಡ್ರೈ ಆದ ತಕ್ಷಣ ನಮ್ಗೆ ಈಗ ಫೆಬ್ರವರಿ ಮಾರ್ಚ್ ಅಲ್ಲಿ ಮಂಜು ಇರುವುದಿಲ್ಲ. ಆ ಸಂದರ್ಭದಲ್ಲಿ ನಾವು ಬೆಳಿಗ್ಗೆ 6 ಗಂಟೆಗೆ ಏನು ಬೆಳೆದೆಲೆ ಕೀಳಲಿಕ್ಕೆ ಹೋಗ್ತೇವೆ, ಅದು ನಮ್ಮ ಕೈಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕಣ್ಣಿಗೆ ಇದಾಗಿದ್ರೆ ಕಣ್ಣು ಎಲರ್ಜಿ. ಇವತ್ತು ಎಷ್ಟೋ % ಜನರಿಗೆ ಇವತ್ತು ಎಲರ್ಜಿ ಸಮಸ್ಯೆ ಇದೆ ನಮ್ಮ ಜಿಲ್ಲೆಯಲ್ಲಿ. ಇದಕ್ಕೆಲ್ಲ ಮೂಲ ಕಾರಣ ಈ ಕೈಗಾರಿಕೆಗಳ ಹೊಗೆ. ಕೈಗಾರಿಕೆಗಳದ್ದು ಒಂದು ವಿಚಾರ ಆಯ್ತು ನೋಡ. ಇದಲ್ಲದೆ ನಿಮಗೆ ಪ್ರೇಮಾನು ಶೆಟ್ರೆ, ನೀವು ಕೂಡ ಹೇಳ್ಬೋದು, ಒಬ್ಬ ಕೃಷಿಕನಾಗಿ ನಿಮಗೆ ದಿನನಿತ್ಯದಲ್ಲಿ ಎದುರಾಗುವಂಥ ಸಮಸ್ಯೆಗಳು, ಕೃಷಿ ಬೆಳೀಲಿಕ್ಕೆ ಅಥವಾ ಕೆಲಸ ಮಾಡಲಿಕ್ಕೆ ಅಥವಾ ಅದನ್ನು ಮಾರುಕಟ್ಟೆಗೆ ವಿಚಾರ ಯಾವುದು ಕೂಡ ಏನೇನು ಸವಾಲುಗಳು ದಿನನಿತ್ಯದಲ್ಲಿ ನಿಮಗೆ ಎದುರಾಗುತ್ತೆ ಅಂತ ಒಬ್ಬ ಕೃಷಿಕನಿಗೆ? ಕೃಷಿ ಕ್ಷೇತ್ರದಲ್ಲಿ ಏರಿಳಿತಗಳು ಸಾಮಾನ್ಯ. ರೇಟುಗಳು ವ್ಯಾರಿಯೇಷನ್ ಆಗ್ತದೆ. ನಮಗೆ ಬೆಂಬಲ ಫಿಕ್ಸ್ಡ್ ಅಂತ ಒಂದು MRP ಅಂತ ಬಿಟ್ಟು ಯಾವುದಕ್ಕೂ ಇಲ್ಲ. ಕೃಷಿ ಉತ್ಪನ್ನಗಳಿಗೆ ಯಾವುದಕ್ಕೂ ಇಲ್ಲಿವರೆಗೆ ಅದು ಯಾವುದೇ ಸರ್ಕಾರಗಳು ನಮ್ಮನ್ನ ಆಡಳಿತ ಮಾಡಿದ್ರು ಕೂಡ ಕೃಷಿ ಉತ್ಪನ್ನಗಳಿಗೆ ಅದಕ್ಕೆ ಮಾರ್ಕೆಟ್ ಪ್ರೈಸ್, ಫಿಕ್ಸ್ಡ್ ಪ್ರೈಸ್ ಇವತ್ತು ಅವ್ರಿಗೆ ಕೊಡೋಕ್ಕೆ ಅವ್ರ ಕೈಯಿಂದ ಸಾಧ್ಯ ಆಗಿಲ್ಲ.
ದೇಶದ 67% ಕೃಷಿಕರಿರುವ ಈ ಭಾರತ ದೇಶದಲ್ಲಿ ಕೃಷಿಕರಿಗೆ ನ್ಯಾಯ ಒದಗಿಸುವಲ್ಲಿ ಎಲ್ಲ ಸರ್ಕಾರಗಳು ವಿಫಲವಾಗಿದ್ದಾವೆ. ಆಮೇಲೆ ನಮ್ಮ ಸ್ನೇಹಿತರು ಹೇಳಿದಂಗೆ ಭತ್ತದ ಬೆಲೆಯಲ್ಲಿ ಮುಂಚಿನ ಥರ ಬೆಲೆ ತೆಗೆಯೋಕ್ಕಾಗಲ್ಲ. ಯಾಕೆಂದರೆ ವಿಷಮುಕ್ತ ಆಹಾರ ನಾವು ಕೊಡುವಂಥ ನಾವು ಚಿಂತನೆ ಮಾಡಬೇಕಾಗಿದೆ. ಯಾಕೆಂದರೆ ಕೆಮಿಕಲ್ ಫರ್ಟಿಲೈಸರ್ಗಳಾಗಿ ಭೂಮಿ ಹದಗೆಟ್ಟು ಹೋಗಿದೆ. ಸಾವಯವ ಕೃಷಿ ಹತ್ರ ನಾವು ಒಲವು ತೋರಿಸಬೇಕು. ನಾನೀಗ ನನ್ನ ಸಂಪೂರ್ಣ ಭೂಮಿಯನ್ನು ಸಾವಯವಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ನಾನೀಗ ಸಾವಯವ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ನಾನು ಕೆಮಿಕಲ್ ಫ್ರೀ ಮಾಡಬೇಕು ಅಂತ ಇದ್ದೀನಿ. ಇವಾಗ ಒಂದು 6 ಮಂತ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಕ್ರಮೇಣ ಒಂದು 2 ವರ್ಷದಲ್ಲಿ ಅದು ಸರಿ ಬರ್ತದೆ. ಸಾವಯವ ಅಂದ್ರೆ ನಾವು ನಮ್ಮ ಕೊಟ್ಟಿಗೆ ಗೊಬ್ಬರದಿಂದ ತಯಾರಾಗುವಂತ ಸ್ಲರಿ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಇರ್ಬೋದು. ಅದ್ರ ಜೊತೆಯಲ್ಲಿ ಇವಾಗ ಕೆಲವು ಕಂಪನಿಗಳಿದಾವೆ ಸಾವಯವ ನಮಗೆ ಉಪಕಾರಿ ಜೀವಾಣುಗಳನ್ನು ಸೃಷ್ಟಿ ಮಾಡುವಂತ ಕೆಲವು ಬಯೋ ಲಿಕ್ವಿಡ್ಗಳು ಬಂದಿದ್ದಾವೆ. ಅದನ್ನು ಇದ್ರ ಜೊತೆ ಸೇರಿಸಿದಾಗ ನಿಮಗೆ ಭೂಮಿಯಲ್ಲಿ ಬ್ಯಾಕ್ಟೀರಿಯಾ ಒಂದು 20-30 ತರದ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತವೆ. ಆ ಬ್ಯಾಕ್ಟೀರಿಯಾ ಉತ್ಪತ್ತಿ ಆದ್ರೆ ಅದು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತವೆ ನಮ್ಮ ಗಿಡ ಮರಗಳಿಗೆ. ಅದ್ರ ಜೊತೆಯಲ್ಲಿ ಎರೆಹುಳು ಉತ್ಪತ್ತಿ ಆಗ್ತದೆ. ಎರೆಹುಳಿ ಒಂದು ಎರೆಹುಳು ಒಂದು ದಿನಕ್ಕೆ ಅದರ ತೂಕದ 4 ಪಟ್ಟು ಗೊಬ್ಬರವನ್ನು ಒಂದು ಗಿಡಕ್ಕೆ ತಯಾರು ಮಾಡಿ ಕೊಡ್ತದೆ. ಅದರಿಂದಾಗಿ ನಾವು ಆದಷ್ಟು ಸಾವಯವ ಕೃಷಿ ಹತ್ರ ಹೋಗಬೇಕು, ರಾಸಾಯನಿಕ ಮುಕ್ತವಾದ ಕೃಷಿ ಮಾಡಬೇಕು. ವಿಷಮುಕ್ತ ಆಹಾರ ಈ ದೇಶದ ಜನತೆಗೆ ಕೊಡುವತ್ತ ನಮ್ಮ ರೈತ ಸಮುದಾಯ ಒಲವು ತೋರಿಸಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಇದು ಓಜೋಲ್ಡ್ ಅವರೇ, ಈ ಸಾವಯವ ಕೃಷಿ ಬಗ್ಗೆ ನೀವೇನು ಹೇಳ್ತೀರಿ? ಸಾವಯವ ಕೃಷಿ ನೋಡಿ, ಇಲ್ಲಿ ಮಂಗಳೂರಲ್ಲಿ ಒಂದು ತರಕಾರಿಯನ್ನು ಇದೇ ಮಾಡಿದ್ದಾರೆ. ಸಾವಯವ ಕೃಷಿಯಿಂದ ತಯಾರು ಮಾಡಿದಂತ ತರಕಾರಿಗಳು ಬೋರ್ಡ್ ಹಾಕೊಂಡು ರೈತರೇ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಇವತ್ತು ನಾವು ವಿಷಮುಕ್ತ ಸ್ನೇಹಿತರು, ವಿಷಯುಕ್ತ ನಿಜವಾಗಲೂ ನಾವು ಮುಂಚಿಂದ ವಿಷಮುಕ್ತ ಆಹಾರವನ್ನು ನಾವು ಯಾವಾಗಲೂ ರೈತರು ಮಾಡಿಕೊಡ್ತಾ ಇದ್ವಿ. ಆದ್ರೆ ಅದನ್ನು ವಿಷಯುಕ್ತ ಮಾಡೋದು ಅವ್ರು ಯಾರು? ಮಧ್ಯವರ್ತಿ. ಯಾಕಂದ್ರೆ ನೋಡಿ, ಒಂದು ಉದಾಹರಣೆ ಹೇಳ್ತೇನೆ ನಾನು. ಈಗ ನೋಡಿ, ಒಂದು ಆ್ಯಪಲ್ ರೆಡಿ ಆಗುತ್ತೆ. ಆ್ಯಪಲ್ ಅದು ಹಾಳಾಗದಾಗೆ ಅದಕ್ಕೆ ಒಂದು ವ್ಯಾಕ್ಸಿನ್ ಹಾಕ್ತಾರೆ, ಏನು ಸ್ಪ್ರೇ ಮಾಡ್ತಾರೆ. ಈಗ ಬಾಳೆಹಣ್ಣು ನೋಡಿ, ಬಾಳೆಹಣ್ಣು ನಾವು ಮನೆಯಲ್ಲಿ ಹಣ್ಣು ಆಗ್ಲಿಕ್ಕೆ ಇಟ್ರೆ ಮೇಲಿಂದ ಕೆಳಗೆ ಹಣ್ಣಾಗಿ ಬರ್ತದೆ, ಸ್ಟೆಪ್ ಬೈ ಸ್ಟೆಪ್, ಕಲರ್ ಬರುವುದಿಲ್ಲ. ಅದೇ ರೀತಿ ನಾವು ಅಂಗಡಿಗಳಿಗೆ ಕೊಟ್ರೆ ಇವತ್ತು ಕೊಟ್ರೆ ನಾಳೆ ಎಲ್ಲ ಎಲ್ಲೋ ಬರುತ್ತೆ, ಕಲರ್ ಎಲ್ಲ ಎಲ್ಲೋ ಫುಲ್, ಅಂದ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಅದು. ಆದ್ರೆ ಅದು ಎಲ್ಲಿ ಹೇಗೆ ಬರುತ್ತೆ? ಮಾರುಕಟ್ಟೆಯಲ್ಲಿ ಖರೀದಿ ಮಾಡೋರು ಇದನ್ನು ಏನು ಗಮನಿಸಿಕೊಳ್ಬೇಕು. ಖಂಡಿತ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ. ಇನ್ನೊಂದು ಮಾವು ನೋಡಿ, ನೀವು ಮಾವು ನಮ್ಮಲ್ಲಿ ನೀವು ಈ ಮನೆಯಲ್ಲಿ ಬೆಳೆದಂತ ಮಾವನ್ನು ತಗೊಂಡು ನೀವು ಹಣ್ಣಾಗ್ಲಿಕ್ಕೆ ಇಡಿ, ಅದಕ್ಕೆ ಆತರ ಎಲ್ಲೋ ಕಲರ್ ಬರೋದಿಲ್ಲ. ಇಲ್ಲಿ ನೀವು ಅಂಗಡಿಯಲ್ಲಿ ನೋಡಿ, ಕ್ಲಿಯರ್ ಆಗಿ ಆ ಕಲರ್ ಬರುತ್ತೆ. ಆದ್ರೆ ಇವತ್ತು ನೋಡಿ, ಅದಕ್ಕೆ ಏನು ಕಾರ್ಬೈಡ್ ಇಟ್ಟಿರ್ತಾರೆ ಅದಕ್ಕೆ ಬೇಕಾದದ್ದು ನೋಡಿ. ಇವತ್ತು ಪ್ರತಿ ಅಡಿಕೆ ವಿಚಾರದಲ್ಲಿ ಇವತ್ತು ಕ್ಯಾನ್ಸರ್ ಕಾರಕ ಅನ್ನುವಂತ ದೊಡ್ಡ ಒಂದು ತೂಗುಗತ್ತಿ ಅಡಿಕೆ ಬೆಳೆಗಾರರಿಗೆ ಇದೆ. ಅದಕ್ಕೆ ಮೂಲ ಕಾರಣ ಯಾರು? ಅಡಿಕೆ ದಾಸ್ತಾನುಗಾರರು ಅದಕ್ಕೆ ಮೂಲ ಕಾರಣ. ಯಾವುದೇ ಇವತ್ತು ನೋಡಿ, ಅವರು ದಾಸ್ತಾನು ಮಾಡೋ ಸಂದರ್ಭದಲ್ಲಿ ಅದಕ್ಕೆ ತೊಂದರೆ ಆಗಬಾರದು, ಅದಕ್ಕೆ ಏನು ಮಾತ್ರೆಗಳನ್ನು ಇರ್ತಾರೆ, ಟ್ಯಾಬ್ಲೆಟ್ಗಳನ್ನು ಇರ್ತಾರೆ, ಅದು ವಿಷಕಾರಕ. ಈಗ ನೋಡಿ, ನಾನು ಸ್ವಾಭಾವಿಕವಾಗಿ ಸಂಶೋಧನೆ ಮಾಡುವಾಗ ಪ್ರಯೋಗಾಲಯದಲ್ಲಿ ಅಡಿಕೆಯಲ್ಲಿ ವಿಷಕಾರ ಇದೆ ಅಂತ. ಈಗ ನೋಡಿ, ನಮ್ಮಲ್ಲಿ ನಮ್ಮ ಪೂರ್ವಜರುಗಳು ಎಲೆ ಅಡಿಕೆ ಜಗಿತಾ ಇತ್ತು, ನಿಮ್ಗೆ ಗೊತ್ತಿದೆ. ನಮ್ಮಲ್ಲಿ ಎಲ್ಲದಕ್ಕೂ ಬೇಕು ಎಲೆ ಅಡಿಕೆ ಅಂದ್ರೆ ದೇವಸ್ಥಾನ ಆಗುದು, ಒಂದು ಒಳ್ಳೆ ಶುಭ ಕಾರ್ಯ ಆಗ್ಬೇಕಾದ್ರೆ ಎಲೆ ಅಡಿಕೆ ಇಲ್ಲದೆ ಅದು ಆಗುದಿಲ್ಲ. ಬಂದ ಏನು ಸ್ನೇಹಿತರಿಗೆ ಇರ್ಬೋದು, ಬಂದ ಅತಿಥಿಗಳಿಗೆ ಇರಬಹುದು, ಊರಿನವರಿಗೆ ಇರಬಹುದು, ಕುಟುಂಬಸ್ಥರಿಗೆ ಇರಬಹುದು, ಫಸ್ಟ್ ನಾವು ನೀರು ಮತ್ತೆ ಎಲೆ ಅಡಿಕೆ ಕೊಡ್ತಾ ಇದ್ದೀವಿ. ಅದು ಸಂಸ್ಕೃತಿ ಮೊದಲಿಂದ ಇದೆ. ಆದ್ರೆ ಇವತ್ತು ಅದನ್ನು ಜಗಿದವರ ಏನು ಹಲ್ಲುಗಳು ಗಟ್ಟಿ ಇದ್ದಾವೆ. ಇವತ್ತು ಏನು ಯೂತ್ ಇದ್ದಾರೆ, ಚಾಕ್ಲೇಟ್ ತಿಂದು ಮತ್ತೇನು ಬೇರೆ ಬೇರೆ ಗುಟ್ಕಾ ತಿಂತಾರೆ, ಅವರ ಹಲ್ಲುಗಳು ಇವತ್ತು ಇಲ್ಲದಂತ ಹೋಗಿದೆ, ಡ್ಯಾಮೇಜ್ ಆಗಿದೆ. ನಿಜವಾಗಿ ಇದೊಂದು ತುಂಬಾ ಕಾಳಜಿ ವಹಿಸಬೇಕಾದ ವಿಚಾರ. ಓಕೆ, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಮತ್ತೆ ಏನು ರೈತರ ದಿನದ ಬಗ್ಗೆ ಮಾತುಕತೆ ಮುಂದುವರಿಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರೈತರ ದಿನ, ಅನ್ನದರಣ, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಇವತ್ತು ರೈತರ ದಿನವನ್ನು, ಅಂದರೆ ಕೃಷಿಕರ ದಿನವನ್ನು ದೇಶವ್ಯಾಪಿಯಾಗಿ ಆಚರಿಸಲಾಗ್ತಾ ಇದೆ. ಚೌಧರಿ ಚರಣ್ ಸಿಂಗ್, ನಮ್ಮ ಮಾಜಿ ಪ್ರಧಾನಿಗಳು, ಅವರ ಜನ್ಮದಿನವನ್ನು, ಯಾಕಂತ ಹೇಳಿದರೆ ಅವರು ಕೂಡ ಮೂಲತಃವಾಗಿ ಕೃಷಿಕರೇ ಆಗಿದ್ದವರು. ಅವರು ಕೃಷಿಕರ ಪರವಾಗಿ ಅನೇಕ ಏನು ಜನಪರವಾದ ನಿಲುವುಗಳನ್ನು, ಕಾಯ್ದೆಗಳನ್ನು ತಂದ ಕಾರಣಕ್ಕಾಗಿ ಇವತ್ತು ಅವರ ನೆನಪಿನಲ್ಲಿ ಈ ಒಂದು ಕೃಷಿಕರ ದಿನಾಚರಣೆಯನ್ನು ಅಥವಾ ರೈತರ ದಿನವನ್ನು ಆಚರಿಸಲಾಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಈ ಒಂದು
ಮಾತುಕತೆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರಿದ್ದಾರೆ. ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರುವಂಥ ಪ್ರೇಮಾನಂದ ಶೆಟ್ಟಿ ಬಾಳ್ತಿಲ ಅವರಿದ್ದಾರೆ. ಈಗಾಗಲೇ ನಾವು ಅವರ ಹಿನ್ನೆಲೆಗಳನ್ನು ಅವರು ಹೇಳ್ತಾ ಇದ್ದರು. ಒಬ್ಬರು ಏನು ರೈತ ಪರವಾದ ರೈತ ಸಂಘಟನೆಯ ಹೋರಾಟಗಾರರು, ಮುಂಚೂಣಿ ನಾಯಕರಾಗಿದ್ದರೂ ಕೂಡ ಮೂಲತಃವಾಗಿ ಕೃಷಿಯಲ್ಲೇ ತೊಡಗಿಸಿಕೊಂಡಿರುವವರು. ಈಗ ಮಾತುಕತೆ ಸಂದರ್ಭದಲ್ಲಿ ಕೃಷಿಯ ಸಾವಯವ ಕೃಷಿಯ ಬಗ್ಗೆಯಲ್ಲಿ ಮಾತು ಬಂತು. ಇದು ಓಸ್ವಾಲ್ಡ್ ಅವರೇ ಮತ್ತು ಪ್ರೇಮಾನಂದ ಶೆಟ್ಟರೆ, ಈಗ ಸಾವಯವ ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಸಿಗುವಂಥ ಯಾವುದೇ ಕೃಷಿ ಉತ್ಪನ್ನ ಇರ್ಬೋದು ಅಥವಾ ತೋಟಗಾರಿಕಾ ಉತ್ಪನ್ನಗಳಿರ್ಬೋದು, ಎಲ್ಲವೂ ಹೌದು ವಿಷಯುಕ್ತ. ಈಗ ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ನಾವು ಆ ವಿಷ ಏನು ಅದಕ್ಕೆ ಹಾಕುವಂಥ ವಿಪರೀತವಾದ ಮದ್ದುಗಳಿರ್ಬೋದು ಅಥವಾ ಸ್ಪ್ರೇ ಮಾಡುವಂಥದ್ದು ಇರ್ಬೋದು, ಇವೆಲ್ಲವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಬಂದು ಪೂರ್ಣ ಪ್ರಮಾಣದ ಸಾವಯವ ಅಥವಾ ಸಹಜ ಅನ್ನೋದನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯವಾಗದೆ ಹೋದರೂ ಕೂಡ ಒಂದು ತಕ್ಕ ಮಟ್ಟಿಗಾದರೂ ಒಂದು ಸಹಜವಾದ ಕೃಷಿ ಉತ್ಪನ್ನಗಳನ್ನು ಕೊಡಲಿಕ್ಕೆ ಸಾಧ್ಯ ಉಂಟೋ ಇಲ್ವಾ? ಖಂಡಿತವಾಗಿದೆ. ನೋಡಿ, ಇವತ್ತು ನಾನು ಹೇಳ್ತೇನೆ, ರೈತರು ಬೆಳೆದ ತರಕಾರಿಗಳಿರ್ಬೋದು, ಅಕ್ಕಿ ಇರ್ಬೋದು, ಅವರು ಏನು ಲೋಕಲ್ ಮಿಲ್ಗಳಲ್ಲಿ ರೆಡಿ ಮಾಡುವಂಥ ಅಕ್ಕಿ ಇರ್ಬೋದು, ಇವತ್ತು ಪ್ಯಾಕೆಟ್ ಆಗಿ ಬರುವಂತಹದಕ್ಕೂ ಕೂಡ ಮತ್ತೆ ಏನು ರೈತರು ರೆಡಿ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾವು ಊಟ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ಖಜಾರಿ ಅಂತ ಹೇಳ್ತೇವೆ, ನಮ್ಮ ಖಜಾರಿಯನ್ನು ತೊಳಿಬೇಕಾದ್ರೆ ಏನು ನಾವು ಇದು ತರ್ತೇವೆ ಪೇಟೆಯಿಂದ, ನಾವು ಒಳ್ಳೆ ಸ್ಟಿಕ್ಕರ್ ಹಾಕೊಂಡು ಕೊಡ್ತಾರೆ. ಅದು ತೊಳೆಬೇಕಿದ್ರೆ ಕೈಗೆ ಅದು ಕೆಂಪೆಲ್ಲ ಅಂಡುತ್ತೆ. ಅದೇ ನಾವು ಅಂದ್ರೆ ಅದಕ್ಕೆ ಕಲರ್ ಸ್ಪ್ರೇ ಮಾಡ್ತಾರೆ, ಮತ್ತೆ ನಾನಾ ರೀತಿಯಲ್ಲಿ ಪಾಲಿಶ್ ಮಾಡ್ತಾರೆ ಅಕ್ಕಿಯನ್ನು. ಅಂತದೆಲ್ಲ ಈ ಇದರಲ್ಲಿ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ. ಈ ಅವ್ಯವಹಾರ ಮೂಲತಃ ಇದು ರೈತರು ಮಾಡಿದ್ದಲ್ಲ. ಖಂಡಿತ ರೈತರು ಮಾಡಿದ್ದಲ್ಲ. ರೈತರು ಭತ್ತ ಬೆಳೀತಾರೆ, ಇವತ್ತು ಕೊಂಡೋಗಿ ಮಿಲ್ಲಿಗೆ ಹಾಕ್ತಾರೆ. ಅವ್ರಿಗೆ ಊಟಕ್ಕೆ ಎಷ್ಟು ಬೇಕೋ ಆ ಮಿಲ್ಲಿಂದ ತಗೊಳ್ತಾರೆ, ಕೊಂಡೋಗಿ ಸ್ಟಾಕ್ ಇಡ್ತಾರೆ. ಅದು ಬಿಟ್ಟು ಬೇರೆ ಭತ್ತ ಮಾರಾಟ ಮಾಡ್ತಾರೆ. ಇವಾಗ ನಾವು ಮಕ್ಕಳಾಟಿಕೆಯಲ್ಲಿ ಇರುವ ಸಂದರ್ಭದಲ್ಲಿ ಭತ್ತ ಇದು ದಿನಕೂಲಿ ಅಂತ ಕೊಡ್ತಾ ಇದ್ದದ್ದು ಭತ್ತ. ತದನಂತರ ನನಗೆ ಸ್ವಲ್ಪ ಬುದ್ಧಿಯೊಂದಿಗೆ ಬರಬೇಕಾದ್ರೆ ನಾನು ಕೂಡ ಕೃಷಿ ಚಟುವಟಿಕೆಗಳ ಕೆಲಸಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅಕ್ಕಿ ಕೊಡ್ತಾ ಇದ್ರು. ಒಂದು ದಿನದ ಪಡಿ. ಹೌದು. ಆ ಸಂದರ್ಭದಲ್ಲಿ ಸಂಬಳ ಅಂತ ಹೇಳಿದ್ರೆ ಮೊದಲು ನೀವು ಹೇಳಿದಾಗೆ ಭತ್ತ ಕೊಡ್ತಾ ಇದ್ರು, ಆಮೇಲೆ ಅಕ್ಕಿ ಬಂತದ್ದು ಸೇರಲ್ಲಿ ಕೊಡ್ತಾ ಇದ್ರು. ಹೌದು, ಅಳತೆ ಮಾಡಿ ಕೊಡುವಂತದ್ದು. ಒಂದು ಮಾಧ್ಯಮ ಒಂದು 18 ವರ್ಷದ ಒಂದು 20 ವರ್ಷ ಒಂದು ಹುಡುಗಾಟಿಕೆಯಲ್ಲಿ ಕೆಲಸಕ್ಕೆ ಹೋದ್ರೆ ಒಂದು ಸೇರ್ ಹೇಗೆ ಕೊಡ್ಬೋದು. ದೊಡ್ಡವರಿಗೆ ಮತ್ತೆ ಸಣ್ಣವರಿಗೆ ಒಂದು ವ್ಯತ್ಯಾಸ ಇತ್ತು, ಮಜೀರ್ ಕೊಡುವುದಕ್ಕೆ ಅಕ್ಕಿಯಲ್ಲಿ ಕೂಡ ವ್ಯತ್ಯಾಸ ಇತ್ತು. ಆದ್ರೆ ಇವತ್ತು ಅದೆಲ್ಲ ಹೋಗ್ಬಿಟ್ಟು ಇವತ್ತು ಆ ಸಂದರ್ಭದಲ್ಲಿ ನೋಡಿ, ಇವತ್ತು ನೀವು ಭತ್ತ ಕೊಡ್ತೇನೆ ಅಂತ ಹೇಳಿದ್ರೆ ಕೃಷಿ ಕೆಲಸಕ್ಕೆ ಜನವೇ ಬರೋದಿಲ್ಲ. ಖಂಡಿತ ಬರುದಿಲ್ಲ. ಇವತ್ತು ನೋಡಿ, ಇವತ್ತು ಕೂಲಿಗಾರರ ಒಂದು ಸಮಸ್ಯೆ ರೈತನಿಗೆ ಎಷ್ಟು ಕಾಡ್ತದೆ ಅಂತಂದ್ರೆ, ಇವತ್ತು ಏನು ಈ ಯಂತ್ರಗಳು ಬಂದಿದ್ದಾವೆ, ಆ ಯಂತ್ರಗಳು ಬಂದ ಕಾರಣ ಇವತ್ತು ರೈತ ಏನಾದ್ರು ಬಚಾವಾಗಿದ್ದಾನೆ. ಇವತ್ತು ನೋಡಿ, ನಾಟಿ ಮಾಡ್ಲಿಕ್ಕೆ, ಹೌದು, ನಾಟಿ ಮಾಡ್ಲಿಕ್ಕೆ ಇರ್ಬೋದು, ಗದ್ದೆ ಉಳ್ಳಿಕ್ಕೆ ಇರ್ಬೋದು, ಇದೆಲ್ಲ ಸಮಸ್ಯೆಗಳಿಂದ ರೈತನಿಗೆ ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಯಾವುದು ಯಾಂತ್ರಿಕತೆ, ಸ್ವಲ್ಪ ಆಧುನಿಕತೆಯಿಂದ ಆದಷ್ಟು ರಿಲೀಫ್ ಸಿಕ್ಕಿದೆ. ಖಂಡಿತ ಸಿಕ್ಕಿದೆ. ಸೊ ಇದು ಪ್ರೇಮಾನಂದ ಶೆಟ್ರೆ, ಈ ಆಧುನಿಕತೆಯ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಒಬ್ಬ ಕೃಷಿಕ ಅಥವಾ ಒಬ್ಬ ಮನಸ್ಸಿದ್ದರೆ, ಒಬ್ಬನಿಗೆ ಶ್ರಮಜೀವಿಯಾಗಿ ನಾನು ದುಡಿತೇನಂತ ಮುಂದೆ ಬಂದರೆ ಅವನು ಕೃಷಿಯಲ್ಲಿ ತೊಡಗಿಸಿಕೊಂಡು ಯಶಸ್ವಿ ಆಗ್ಬೋದಾ? ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿದ್ದವರು ಬೆಂಗಳೂರಿನಲ್ಲಿ ಉದ್ಯಮ ನಡೆಸಿಕೊಂಡು ಖಂಡಿತವಾಗಿಯೂ ಮಾಡಬಹುದು. ಅವರಿಗೆ ಆ ಉಮೇದುವಾರಿಕೆ ಬೇಕು. ಸೋಮಾರಿತನ ಮಾಡಿದ್ರೆ ಕೃಷಿ ಮಾಡಕ್ಕಾಗಲ್ಲ, ಉಮೇದುವಾರಿಕೆ ಬೇಕು. ಅವನು ಸ್ವತಃ ಇಳಿದು ದುಡಿಯೋನಾಗಿರ್ಬೇಕು. ಆಮೇಲೆ ಅವನಿಗೆ ಸಮಯ ಪ್ರಜ್ಞೆನೇ ಇರಬೇಕು. ಆ ಕಾಲಕ್ಕೆ ಆ ಕೃಷಿನ ಯಾವ ತರ ನಡ್ಸ್ಕೊಂಡು ಹೋಗ್ಬೇಕು. ಈಗ ಅಡಿಕೆ ತೋಟನೇ ಇರ್ಬೋದು, ಆ ಟೈಮ್ಗೆ ಕೊಲೆ ರೋಗ ಬರುವಾಗ ಏನ್ ಅದನ್ನು ಹತೋಟಿಗೆ ತರಬೇಕು, ಅದೆಲ್ಲ ಕಾರ್ಯಕ್ರಮಗಳು ಇದಾವೆ. ಕೃಷಿ ಅಂದ್ಮೇಲೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಕೃಷಿ ಮಾಡಕ್ಕಾಗಲ್ಲ. 24 ಗಂಟೆ ಅದ್ರ ಹಿಂದೆ ಇರಬೇಕು. ನಿದ್ದೆಯಲ್ಲೂ ಅವನಿಗೆ ಕನವರಿಸಬೇಕು. ಅವನ ಕೃಷಿ ಚಟುವಟಿಕೆಗಳು ನಿದ್ದೆಯಲ್ಲಿ ಯಾರಿಗೆ ಕನ್ವರ್ಸದೆ, ಅವನು ಒಬ್ಬ ದಕ್ಷ ಕೃಷಿಕನಾಗಿ ಪ್ರಾಮಾಣಿಕವಾಗಿ ದುಡಿದ್ರೆ ಅವನಿಗೆ ಏನೂ ತೊಂದರೆ ಆಗುದಿಲ್ಲ. ಕೃಷಿಯಲ್ಲಿ ಆರಾಮಾಗಿ ಜೀವನ ಮಾಡಬಹುದು, ಅವನು ಸೆಟ್ಲ್ ಆಗ್ಬಹುದು. ನಾನು ಅದನ್ನು ಮಾದರಿಯಾಗಿ ಮಾಡಿ ತೋರಿಸಿದ್ದೀನಿ, ನನ್ನ ಬಾಲ್ತಿಲ ಗ್ರಾಮದಲ್ಲಿ ಮಾಡಿ ತೋರಿಸಿದ್ದೀನಿ. ಏನೆಲ್ಲ ಬೆಳಿತೀರಿ ನೀವು? ನನ್ನ ಹತ್ರ ಅಡಿಕೆ ಇದೆ, ಆಮೇಲೆ ಬಾಳೆ ಇದೆ, ಆಮೇಲೆ ಕರಿಮೆಣಸು, ಆಮೇಲೆ ಇದು
ತೆಂಗು ಇದೆ. ಅಷ್ಟು ಮಾಡ್ತಾ ಇದ್ದೀನಿ. ನಾವು ಇವತ್ತು ನಿಮ್ಮ ಜೊತೆಗೆ ಮಾತಾಡುವಾಗ ಕೆಲವು ವಿಡಿಯೋಗಳನ್ನು ಪ್ಲೇ ಮಾಡಿದ್ದೆ, ಅದರಲ್ಲಿ ನೀವೇ ಕೆಲಸ ಮಾಡುವಂತದ್ದು ಎಲ್ಲ ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ. ತೆಂಗಿನ ಮರಕ್ಕೆ ನಾನೇ ಹತ್ತೀನಿ, ಜನ ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಮರ ನಾನೇ ಮಾಡ್ತೀನಿ. ಹೆಚ್ಚು ಕಮ್ಮಿ ಕೃಷಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಲೆಕ್ಕಾಚಾರದಲ್ಲಿ ಕೃಷಿ ಮಾಡಬೇಕು. ಬೇಕಾಬಿಟ್ಟಿಯಾಗಿ ಕೃಷಿ ಮಾಡಿದ್ರೆ ಅದರಲ್ಲಿ ಉಳಿತಾಯ ಆಗೋದಿಲ್ಲ. ನಾವು ಸ್ವತಃ ಮನೆಯವರು ದುಡಿಬೇಕು, ಅಗತ್ಯ ಇದ್ದಲ್ಲಿ ಮಾತ್ರ ಲೇಬರ್ಗಳನ್ನ ಹಾಕೊಂಡು ಮಾಡಬೇಕು. ಆಮೇಲೆ ಯಾಕೆಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಸಣ್ಣ ರೈತರೇ ಅತಿಯಾಗಿರುವ ಕಾರಣ ಅವರಿಗೆ ಯಾಂತ್ರಿಕತ ಕೃಷಿ ಮಾಡೋಕ್ಕೂ ಕಷ್ಟ ಆಗುತ್ತೆ. ಯಾಕಂದ್ರೆ ಸಣ್ಣ ಪುಟ್ಟ ಜಾಗದಲ್ಲಿ ಯಾಂತ್ರಿಕರ ಕೃಷಿ ಮಾಡಕ್ ಆಗೋದಿಲ್ಲ. 10 ಎಕರೆ 20 ಎಕರೆ ಗದ್ದೆಗಳಿದ್ರೆ ಮಾತ್ರ ಯಾಂತ್ರೀಕರಣ ಮಾಡಬಹುದು ಹೊರತು ಸಣ್ಣ ಕೃಷಿಯಲ್ಲಿ ಅದನ್ನು ಅಳವಡಿಸಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದರಿಂದಾಗಿ ಅತಿ ಸಣ್ಣ ಕೃಷಿಕರೇ ಇರುವ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಆದಷ್ಟು ತಾವು ಸ್ವತಃ ಇಳಿದು ದುಡಿಬೇಕು. ಆಲಾಗಿ ದುಡಿ ಅರಸನಾಗಿ ಬಾಳು ಅಂತ ಒಂದು ಗಾದೆ ಇದೆ. ಆ ರೀತಿಯಲ್ಲಿ ನಾನು ಜೀವನ ಸಾಗಿಸ್ತಾ ಇದ್ದೀನಿ. ನಾನು ಇನ್ನೊಬ್ಬರಿಗೆ ಮಾದರಿಯಾಗಿದ್ದೀನಿ. ನಾನು ಇನ್ನೊಬ್ಬರಿಗೆ ನನ್ನಿಂದ ಉಪಕಾರ ಆಗಿಲ್ಲ ಅಂದ್ರೆ ನನ್ನನ್ನು ನೋಡಿ ಇನ್ನೊಬ್ಬ ಕಲ್ತಿದ್ದಾನೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ಆಮೇಲೆ ಇವತ್ತಿನ ದಿನವನ್ನು ನಾವು ಏನು ಆಚರಿಸ್ತಾ ಇದ್ದೀವಿ, ಇದು ಇವತ್ತು ಕರಾಳ ದಿನ, ಕೃಷಿಕರ ದಿನ, ರೈತರ ದಿನ. ಚೌಧರಿ ಸಿಂಗ್ ಏನು ಅದನ್ನು ರೈತರನ್ನು ಉತ್ತೇಜನ ಕೊಡಬೇಕನ್ನೋ ಉದ್ದೇಶದಿಂದ ಈ ದಿನವನ್ನು ಆಚರಣೆ ಮಾಡಿದ್ರು. ರೈತರಿಗೆ ಪೂರಕವಾದ ಕಾನೂನುಗಳು ತಂದರು. ಇವತ್ತಿನ ಆಡಳಿತಾರೂಢ ಪಕ್ಷಗಳು ಅದನ್ನು ನಿರ್ಲಕ್ಷಿಸಿವೆ, ರೈತರನ್ನು ಕಡೆಗಣಿಸಿವೆ. ಈ ದೇಶದ 2ನೇ ದರ್ಜೆ ಪ್ರಜೆಗಳು ಅಂತ ಕಡೆಗಣಿಸಂಗಿದೆ ರೈತರನ್ನ. ದೊಡ್ಡ ಸಮುದಾಯ ಇರುವ ಈ ಭಾರತ ದೇಶದಲ್ಲಿ ಇವತ್ತು ನಮ್ಮನ್ನು ಆಡಳಿತ ಮಾಡುವಂಥ ಕೇಂದ್ರ ಸರ್ಕಾರ ನಮ್ಮನ್ನು 2ನೇ ದರ್ಜೆ ಪ್ರಜೆಗಳ ಥರ ನೋಡ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಈ ಹೋರಾಟವನ್ನು ತೀವ್ರಗೊಳಿಸ್ತೀವಿ. ತೀವ್ರ ಚಳಿಯಲ್ಲಿ ನಮ್ಮ ಡೆಲ್ಲಿಯಲ್ಲಿ 40 ಜನ ರೈತರು ಹುತಾತ್ಮರಾದರು. ಅದನ್ನು ನೆನೆಸ್ಕೊಂಡ್ರೆ ನಮಗೆ ಇವತ್ತಿನ ರೈತ ದಿನಾಚರಣೆಯ ಅಗತ್ಯನೇ ಇಲ್ಲ ಅಂತ ಕಾಣ್ತೀವಿ. ಇದು ಕರಾಳ ರೈತ ದಿನಾಚರಣೆ ಅಂತ ನಾನು ಭಾವಿಸ್ತೀನಿ. ಆದರೂ ನಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡಿದ್ದೀವಿ. ಅದರ ಜೊತೆ ನಾನು ಭಾವುಕನಾದೆ, ಕ್ಷಮೆ ಇರಲಿ ತಮ್ಮಲ್ಲಿ. ಇದು ರೈತರ ಡೆಲ್ಲಿಯಲ್ಲಿ ನಡೆದ ಹೋರಾಟ 28 ದಿನಗಳು ದಾಟಿತ್ತು. ಒಂದು ಕಡೆ ನೀವು ಹೇಳಿದಾಗೆ ಚಳಿ, ಮತ್ತೆ ಈಗ ಇನ್ನಷ್ಟು ತೀವ್ರಗೊಳಿಸುವ ಸಲುವಾಗಿ, ಮತ್ತೆ ಬಹುಮುಖ್ಯವಾಗಿ ಇವತ್ತು ಏನು ರೈತರ ದಿನ. ಸೊ ಈ ಸಂದರ್ಭದಲ್ಲಿ ಏನು ಉಪವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಚಳವಳಿ. ಏನು ಚೌಧರಿ ಚರಣ್ ಸಿಂಗ್ ಅವರು 1979 28 ಜುಲೈಗೆ ಏನು ಈ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ್ರು. ಅದು ಕೆಲವೇ ತಿಂಗಳ ತನಕ ಅವರು ಇದ್ರು ಈ ದೇಶದಲ್ಲಿ. ಆದ್ರೆ ರೈತರಿಗೆ ಏನು 14 ಜನವರಿ 1980 ತನಕ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ರು. ಆದ್ರೆ ಅಷ್ಟು ಸಣ್ಣ ಅವಧಿಯಲ್ಲಿ ಅವರು ರೈತರ ಪರವಾಗಿ ತುಂಬಾ ಕೆಲಸಗಳನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಅವರು ಹುಟ್ಟುಹಬ್ಬವನ್ನು ಕೂಡ ಅವರು ಏನು ರೈತರ ದಿನವನ್ನಾಗಿ ಅವರು ಘೋಷಣೆ ಮಾಡಿದ್ದಾರೆ. ಏನು ಇವತ್ತು 23 ಡಿಸೆಂಬರ್ 1902 ಆಪುರದಲ್ಲಿ ಅವರು ಹುಟ್ಟಿದ್ರು. ಆ ದಿವಸನ್ನು ಇವತ್ತು ಅವರು ಏನು ಅವರ ರೈತರ ದಿನವಾಗಿ ಆಚರಿಸಬೇಕು ಅನ್ನುವ ನೀತಿಯಲ್ಲಿ. ಅದಕ್ಕಿಂತ ಮುಂಚೆ ಬಂದವರು ಸಹ ಅವರು ಕೂಡ ರೈತರ ಮೇಲೆ ಪ್ರೀತಿ ಇದ್ದರು. ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್ ಅಂತ ಹೇಳಿದ್ದು ಘೋಷಣೆಯನ್ನು ಹಾಕಿ ಶಾಸ್ತ್ರಿ ಅವರ ಘೋಷಣೆ ಹುಟ್ಟು ಹಾಕಿದಂತ ಪ್ರಧಾನಮಂತ್ರಿ ಇದ್ರೆ ಅವರು ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇವತ್ತಿನ ಪ್ರಧಾನಮಂತ್ರಿಗಳು ನೋಡಿ, ಈ ದೇಶದಲ್ಲಿ ಏನು ಆಳ್ತಾ ಇರುವಂತ ಬಿಜೆಪಿ ಸರ್ಕಾರ ಡೆಲ್ಲಿಯಿಂದ ಹಳ್ಳಿಯವರೆಗೆ ಸರ್ಕಾರ ನಡೆಸ್ತಾ ಇದೆ. ಆದ್ರೆ ನೋಡಿ ಇವತ್ತು ನಮ್ಮ ನೆರೆಕರೆಯ ಜಿಲ್ಲೆ ಉಡುಪಿ ಜಿಲ್ಲೆಯ ಸಂಸದೆ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿ ಹೋರಾಟ ಮಾಡ್ತಾ ಇರೋ ರೈತರಲ್ಲ, ತುಕಡೆ ಗ್ಯಾಂಗ್ ನಮ್ಮ ಮುಖಂಡರುಗಳು, ಮತ್ತೆ ಏನು ಅರ್ಬನ್ ನಕ್ಸಲರು, ಈಗ ಆತರ ಎಲ್ಲ ದೇಶದ್ರೋಹಿಗಳು ಈಗ ನಾವು ನಿನ್ನೆ ಇದೇ ವೇದಿಕೆಯಲ್ಲಿಂದು ಮಾತುಕತೆ ನಡೆಸಿದ್ದೆವು. ಯಾಕಂತ ಹೇಳಿದ್ರೆ ನಿನ್ನೆ ಮೊನ್ನೆ ದಿಢೀರಾಗಿ ಒಂದು ಸಮೀಕ್ಷೆ ಪ್ರತ್ಯಕ್ಷ ಆಯಿತು. ಟಿವಿ ವಾಹಿನಿ ಒಂದು ಮಾಡಿದ ಸಮೀಕ್ಷೆ. ಯಾರದು ಟಿವಿ ವಾಹಿನಿ ಅಂತ ಕೇಳಿದರೆ ರಿಲಯನ್ಸ್ ಇಂಡಸ್ಟ್ರಿ ಅವರದು, ರಿಲಯನ್ಸ್ ಸಂಸ್ಥೆ ಅವರು. ಹೌದು. ಸೊ ಹೌದು, ಅವರು ಸಮೀಕ್ಷೆಯಲ್ಲಿ ಹೇಳ್ತಾರೆ ರೈತರ ಏನು ಈ ಒಂದು ಪ್ರತಿಭಟನೆಗೆ ಬೆಂಬಲ ಇಲ್ಲ, ಮತ್ತೆ 60% ಜನ ಕೃಷಿಕರ ಮಸೂದೆಗೆ ಬೆಂಬಲ ಕೊಡ್ತಾ ಇದ್ದಾರೆ, ಮತ್ತೆ 60% ಜನ ಹೇಳ್ತಾರೆ ಈ ಮಸೂದೆ ಎಲ್ಲ ಒಳ್ಳೆಯದೇ ಇದೆ, ಮತ್ತೆ 60% ಜನ ಹೇಳ್ತಾರೆ ಪ್ರತಿಭಟನೆ ಹಿಂದೆ ತೆಕ್ಕೊಳ್ಬೇಕು ಅಂತ. ಈಗ ಆಯಿತು, ಅವರು ಪ್ರಕಟಿಸಿದರು, ಅವರ ಉದ್ದೇಶಗಳು ಏನೇನೋ ಇರ್ಬೋದು. ಸಾಮಾನ್ಯವಾಗಿ ನಮ್ಮಲ್ಲಿ ಜನರಲ್ ಎಲೆಕ್ಷನ್ ಬಂದಾಗ ಎಲ್ಲ ಮಾಧ್ಯಮ ಸಂಸ್ಥೆಗಳು ಅಥವಾ ಈ ರೀತಿಯ ಸಮೀಕ್ಷೆ ನಡೆಸುವಂಥದ್ದೇ ಏಜೆನ್ಸಿಗಳಿದ್ದಾವೆ. ಇದರೆಲ್ಲ ಏನು ಒಂದು ಜನರ ಆಸಕ್ತಿಯ ಕಾರಣಕ್ಕಾಗಿ ಅಥವಾ ಬೇರೆ ಬೇರೆ ರಾಜಕೀಯ ಪೊಲರೈಸೇಷನ್ ಹಿನ್ನೆಲೆಯಲ್ಲೆಲ್ಲ ಅವರು ಸಮೀಕ್ಷೆ ಮಾಡ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಎಲ್ಲರದ್ದು ನಿರೀಕ್ಷೆ ಕೂಡ ಇರ್ತದೆ. ಇದೊಂದು ಏನು ರೈತರು ಪ್ರತಿಭಟನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೂಡ ಒಂದು ದಿಢೀರಾಗಿ 25 ದಿವಸ ಇರಲಿಲ್ಲ, ಸಡನ್ ಆಗಿ ಒಂದು ಸಮೀಕ್ಷೆ ಮಾಡಿ ಅದನ್ನು ಇಡೀ ದೇಶದ ಎಲ್ಲ ಮಾಧ್ಯಮಗಳು ಅದನ್ನು ಯಥಾವತ್ತವಾಗಿ ಪ್ರಕಟಿಸಿದವು. ಈಗ ಪ್ರಶ್ನೆ ಒಸ್ವಾಲ್ಡ್ ಅವರೇ, ಈಗ ಯಾರು ಉಡುಪಿಯ ನಿಮ್ಮ ಸಂಸದರು ಹೇಳ್ತಾರಲ್ಲ, ಅಲ್ಲಿ ಕೂತ್ಕೊಂಡವರು ಏನು ರೈತರೇ ಅಲ್ಲ ಅಂತ. ಆಯ್ತಪ್ಪ, ಈ ರೈತರೇ ಅಲ್ಲದಿದ್ದರೆ ನೀವು ಯಾಕೆ ಈ ಸಮೀಕ್ಷೆಗಳನ್ನೆಲ್ಲ ಮಾಡಿಸಬೇಕಿತ್ತು?
ಆಯ್ತು, ಇವರಾದ್ರೂ ಯಾಕೆ ಆಯ್ತು ನೀವು ಮಾಡಿಸಿದ್ರಲ್ಲ, ಅವರೇ ಸ್ವತಂತ್ರವಾಗಿ ಆದ್ರೂ ಸಮೀಕ್ಷೆ ಯಾಕೆ ಮಾಡ್ಬೇಕಿತ್ತು ಅಲ್ವಾ? ಈಗ ಅವಶ್ಯಕತೆ ಇಲ್ಲ ನೋಡಿ. ನಾನೊಂದು ಮಾತು ಹೇಳ್ತೇನೆ, ಶೋಭಾ ಕರಂದ್ಲಾಜೆ ಅವರು ಕೂಡ ಒಬ್ಬ ರೈತೇನೆ, ಅವರು ಕೂಡ ಕಾಫಿ ತೋಟ ಹೊಂದಿದ್ದಾರೆ. ಅವರು ಅದು ಎಲ್ಲಿಂದ ಬಂದಿದೆ ನನ್ಗೆ ಗೊತ್ತಿಲ್ಲ, ಅವ್ರು ಹುಟ್ಟು ಅವ್ರು ರೈತರ ಅಥವಾ ಹೌದಾ ಅಥವಾ ಅಲ್ವಾ ಅಂತ ನನ್ಗೆ ಗೊತ್ತಿಲ್ಲ. ಆದ್ರೆ ಅವ್ರು ಕೂಡ ಹೌದು ರೈತರಾಗ್ಬಿಟ್ಟು ಇವತ್ತು ರೈತರ ಪರವಾಗಿ ಇಷ್ಟು ಹಗುರವಾಗಿ ಮಾತಾಡ್ತಾರಲ್ಲ, ಇವ್ರಿಗೆ ಏನಾದ್ರೂ ನೈತಿಕತೆ ಇದು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯಾಕಂದ್ರೆ ಇದು ಈ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದೆ, ಅದರಿಂದ ನಮ್ಗೆ ನೋವಾಗಿದೆ. ಇವತ್ತು ನಾನು ಕೂಡ ಒಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯ ಪ್ರತಿನಿಧಿಯಾಗಿ ನಾನು ಜಿಲ್ಲಾ ರೈತ ಸಂಘದ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ, ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಇವ್ರ ತರ ಚುನಾವಣೆ ಬರುವಾಗ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಜಂಪ್ ಮಾಡೋದು ಅಥವಾ ಯಾರಿಂದ ಲಾಬಿ ಮಾಡೋದು, ದುಡ್ಡು ತಗೊಳ್ಳೋದು ಅಥವಾ ಯಾವುದೇ ಮಂತ್ರಿಗಳ ಹಿಂದೆ ಓಡಾಟ ಮಾಡಿ ನಮ್ಗೆ ಏನು ಕಾಂಟ್ರಾಕ್ಟ್ ತಗೊಳ್ಕೊಳ್ಳಿ ಅಥವಾ MLA ಗಳ ಮಾರಾಟ ಆಗುವುದು ಇಲ್ಲ, ಆತರ ಯಾವ್ದು ಅಮಿಷ ಏನೋ ನಾವು ಯಾರ ತಗೊಳ್ಳುವುದಿಲ್ಲ, ನಾವು ಅವರ ಹಿಂದೆ ಹೋಗ್ಲಿ ಇಲ್ಲ. ಆದ್ರೆ ಇಂಥ ಹೇಳಿಕೆಗಳು ಇವ್ರು ಕೊಡ್ತಾರೆ. ನಮ್ಮ ಜಿಲ್ಲೆಯ ಏನು ರಾಜ್ಯ ಅಧ್ಯಕ್ಷರು, ನಮ್ಮ ಜಿಲ್ಲೆಯ ಸಂಸದರು ಅವ್ರು ಕೂಡ ನಿಮ್ಗೆ ಗೊತ್ತಿದೆ ನೇತ್ರಾವತಿ ವಿಚಾರದಲ್ಲಿ ಏನೆಲ್ಲ ಮಾತಾಡಿದ್ದಾರೆ, ಅವ್ರು ಎಷ್ಟು ರೈತರ ಪರವಾಗಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಇವ್ರಿಗೆ ನಾಚಿಕೆ ಆಗ್ಬೇಕಂತ ಹೇಳ್ತಾನೆ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಇವ್ರು ರಾಜೀನಾಮೆ ಕೊಟ್ಟು ರೈತರ ಕ್ಷಮೆ ಕೇಳ್ಬೇಕು, ರಾಜೀನಾಮೆ ಕೊಟ್ಟು ರೈತರ ಕ್ಷಮೆ ಕೇಳಬೇಕು. ಯಾಕಂದ್ರೆ ಏನು ಅವರ ಹುದ್ದೆಯಲ್ಲಿ ಇಟ್ಕೊಂಡು ಈ ಜಿಲ್ಲೆಯ ರೈತರ ಕೂಲಿ ಕಾರ್ಮಿಕರ ದುಡಿಯುವ ವರ್ಗದ ಎಲ್ಲ ಜನರ ಮತವನ್ನು ತಕೊಂಡು ಇವತ್ತು ಈ ತರ ರೈತರಿಗೆ ಇವರು ಏನು ಇನ್ಸಲ್ಟ್ ಮಾಡ್ತಾರೆ, ಅವಮಾನ ಮಾಡ್ತಾರೆ ಅಂತಾದ್ರೆ ಇದು ನನ್ನ ಲೆಕ್ಕದಲ್ಲಿ ಇದು ನಮ್ಮ ಏನು ಸಂವಿಧಾನಕ್ಕೆ ಮಾಡಿದಂತ ಅವಿಧಾನ ಅಂತ ಏನು ಅಪಮಾನ ಅಂತ ಹೇಳಿಕೆ ಬಯಸ್ತೇನೆ. ಇದು ನೀವು ನಳಿನ್ ಕುಮಾರ್ ಅವರನ್ನು ಮತ್ತು ನೇತ್ರಾವತಿಯನ್ನು ಹೇಳುವಾಗ ನೆನಪಾಯಿತು. ನೇತ್ರಾವತಿ ಉಳಿಸಿ ಹೋರಾಟ ಅಂತ ಆಯ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಾನು ನೋಡಿದೆ, ಮಂಗಳೂರಿನಿಂದ ಸುಳ್ಯ ತನಕ ಪಾದಯಾತ್ರೆಗಳು, ಹಗಲು ರಾತ್ರಿ ಪಾದಯಾತ್ರೆಗಳು ನಡೆಯಿತು. ಸೊ ಮತ್ತೆ ಎತ್ತಿನಹೊಳೆ ಯೋಜನೆ ಅದರಲ್ಲಿ ಪಾದಯಾತ್ರೆ ನಡೆದಿತ್ತು. ನಾನೀಗ ಹೇಳ್ತೇನೆ, ನಳಿನ್ ಕುಮಾರ್ ಕಟೀಲ್ ಅವ್ರು ಕೇಳ್ತೇನೆ, ಶೋಭಾ ಕರಂದ್ಲಾಜೆ ಅವ್ರಿಗೆ ಹೇಳ್ತೇನೆ, ಆಗ ಇವರನ್ನು ನಾವು ಏನಂತ ಕರಿಬೇಕಿತ್ತು? ಇವ್ರು ಏನ್ ಹೇಳಿದ್ರು? ಇವ್ರು ನಕಲಿ ಹೋರಾಟಗಾರ ಅಲ್ವಾ? ಆಗ ಏನ್ ಹೇಳಿದ್ರು ಇವರು? ನಾನು ಪ್ರಾಣ ಕೊಡ್ತಾಂಡಲ್ಲ ನೇತ್ರಾವತಿ ಅಪ್ಪನ್ ನಾನು ಒರಿಪ್ಪದೆ ಸುದ್ದ ಈ ತುಳುನಾಡದ ಮಣ್ಣಿಗೋಸ್ಕರ ಎನ್ನ ಪ್ರಾಣ ಕೊರ್ರಸಿದ್ದ ಅಂತ ಯಾರು ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿದ್ರು. ಬಹುಶಃ ಅದು ನಾಟಕದ ಡೈಲಾಗ್ ಅನ್ನು ಅವ್ರು ಹೇಳಿರಬಹುದು, ರೈತರನ್ನು ಮುಂದೆ ನಿಲ್ಲಿಸಿ. ಇದು ಓಸೋಲ್ಡ್ ಅವರೇ ಅದೇ ಎತ್ತಿನಹೊಳೆ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಾವು ಆಗ್ಲಿಕ್ಕೆ ಬಿಡುವುದಿಲ್ಲ ಅಂತ ಮಂಗಳೂರಲ್ಲಿ ಕೂತ್ಕೊಂಡು ಹೇಳಿದ್ರು. ಬೆಂಗಳೂರಲ್ಲಿ ಕೂತ್ಕೊಂಡು ಹೋಗಿ ಏನ್ ಹೇಳಿದ್ರು? ಎತ್ತಿನಹೊಳೆ ಯೋಜನೆ ಆಗಬೇಕು ಅಂತ. ಈಗ ಆಗ್ಬೇಕಂತ ಹೇಳ್ತಾರೆ. ಈಗ ಅದನ್ನು ಮಾತಾಡ್ತಾ ಇಲ್ಲ ಅವರು. ಈಗ ಮಾತಾಡುದಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾತಾಡುದಿಲ್ಲ? ಈಗ ಅವರದೇ ಸರ್ಕಾರ ಅಲ್ಲ. ಅದೇ ಜಿಲ್ಲೆಯಿಂದ 2 ಮುಖ್ಯಮಂತ್ರಿಗಳನ್ನು ನಾವು ಕೊಟ್ಟಿದ್ದೀವಿ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ 2 ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದೀವಿ, ಸಂಸದರನ್ನು ಕೊಟ್ಟಿದ್ದೀವಿ 2. ಈ ಜಿಲ್ಲೆಗೆ ಅವರ ಕೊಡುಗೆ ಏನು ಅಂತ ಅವರು ಒಂದು ಶ್ವೇತಪತ್ರ ಹೊರಡಿಸಲಿ. ಆಮೇಲೆ ನಾವು ಅವರು ಓಪನ್ ಆಗಿ ಅವ್ರ ಚರ್ಚೆಗೆ ನಾವು ಸವಾಲಿಗೆ ರೆಡಿ ಇದ್ದೀವಿ. ಅವ್ರ ಜಿಲ್ಲೆಗೆ ಕೊಡುಗೆ ಏನಿದೆ? ಇಬ್ಬರು ಮುಖ್ಯಮಂತ್ರಿಗಳನ್ನು ಕೊಟ್ಟರು, ರೈತರಿಗೆ ಏನ್ ಮಾಡಿದ್ರು ಇವರು? ಅವರ ಕೊಡುಗೆ ಏನು ಈ ಜಿಲ್ಲೆಗೆ? ಇವರು ಹಿಂದುತ್ವದ ಮೇಲೆ ರಾಜಕೀಯ ಮಾಡ್ತಾರೆ ಹೊತ್ತು ಅಭಿವೃದ್ಧಿಯ ಮೇಲೆ ಇವರು ಬಿಜೆಪಿ ಅವರು ರಾಜಕೀಯ ಮಾಡ್ತಾ ಇಲ್ಲ. ಬರೀ ಹಿಂದುತ್ವದ ಅಮಲ್ನಲ್ಲಿ ಹುಡುಗರನ್ನು ತಲೆಗೆಡಿಸಿದ್ದಾರೆ ಇವರು, ಕೆಡಿಸಿ ರಾಜಕೀಯ ಮಾಡ್ತಾರೆ. ಅಭಿವೃದ್ಧಿ ಹೆಸರಲ್ಲಿ ಇವರು ರಾಜಕೀಯ ಮಾಡಲಿ, ನಾವು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈ ದೇಶದ ರೈತರ ಹಿತ ಕಾಪಾಡಲಿ, ಆವಾಗ ಅವ್ರನ್ನ ನಾವು ಅಭಿನಂದಿಸ್ತೀವಿ. ಈಗ ನೋಡಿ, ನಮಗೆ ಹಣೆಪಟ್ಟಿ ಕಟ್ತಾ ಇದ್ದಾರೆ ಇವರು. ಅವರಿಗೆ ಬೇಕಾದಾಗೆ ಹೋರಾಟ ಮಾಡಬಹುದು, ಅವ್ರಿಗೆ ಬೇಕಾದಾಗ ಒಂದ್ ಸೈಡ್ ಹೋಗ್ಬಹುದು, ಇನ್ನೊಂದು ಸಪೋರ್ಟ್ ಮಾಡಬಹುದು, ಅವರಿಗೆ ಸಾಕು ಅಂತ ಹೇಳಿದಾಗ ಹೋರಾಟ ನಿಲ್ಲಿಸಬಹುದು. ಇವತ್ತು ಇವ್ರಿಗೆ ನೈತಿಕತೆ ಇದ್ರೆ ನಾನೊಂದು ಪ್ರಶ್ನೆ ಮಾಡ್ತೀನಿ, ನೇತ್ರಾವತಿ ಹೋರಾಟಗಾರರು ಯಾರು? ಇವ್ರಿಗೆ ನೈತಿಕತೆ ಇದ್ರೆ, ನೇತ್ರಾವತಿ ಹೋರಾಟದ ಮುಂಚೂಣಿಯಲ್ಲಿದ್ದವರು ಯಾರು ಅಂತ ನೀವು ಕೇಳುದು ಈಗ ಪ್ರಶ್ನೆ. ನೈತಿಕತೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಇವರು, ನಾವು ಎಲ್ಲ ರೈತ ಮುಖಂಡರು ಬರ್ತೇವೆ, ಇವರು ಡೆಲ್ಲಿಯಲ್ಲಿ ಪ್ರಧಾನಮಂತ್ರಿಯನ್ನು ಕರೆದು ಯಾರು ರೈತರು ನಕಲಿಗಳು ಯಾರು ಅಸಲಿಗಳು ಅಂತ ಒಂದು ವರ್ಗ ವಿಂಗಡಣೆ ಮಾಡ್ಲಿ, ನೋಡೋಣ, ಚರ್ಚೆ ಮಾಡೋಣ, ತನಿಖೆ ಮಾಡೋಣ, ಬರ್ಲಿ ನಮ್ಮ ಜೊತೆ. ನಾವು ಅಪಾಯಿಂಟ್ಮೆಂಟ್ ಬರ್ತೇವೆ, ವೇದಿಕೆ ಸೃಷ್ಟಿ ಮಾಡ್ಲಿ, ನಾವು ಚರ್ಚೆಗೆ ಕೂಡ ಸಿದ್ಧ ಇದ್ದೇವೆ ಈ ಕಾಯ್ದೆಗಳ ಬಗ್ಗೆ. ಬಹುಶಃ ಅದಕ್ಕಿಂತ ಮೊದಲು, ಡೆಲ್ಲಿಗೆ ಹೋಗುವ ಮೊದಲು ಮಂಗಳೂರಲ್ಲಿ ಒಂದು ಕೂಡ ಮಾಡಬಹುದಾ ಅಂತ. ನೇತ್ರಾವತಿಯ ಹೋರಾಟ, ಎತ್ತಿನಹೊಳೆಯ ಎಲ್ಲಿಗೆ ಹೋಯ್ತು? ಹೋರಾಟದಲ್ಲಿ ಅಸಲಿಗಳ ನಕಲಿಗಳ ಅಂತ ಆಗ್ಬೇಕು ನಮ್ಗೆ. ಈ ಜಿಲ್ಲೆಗೆ ರೈತರಿಗೆ ಅವರ ಕೊಡುಗೆ ಏನು ಅಂತ ಅವರು ತಿಳಿಸಲಿ ನಮಗೆ. ಇರಲಿ, ಎಲ್ಲ ಪ್ರಶ್ನೆಗಳಾಗಿ ಉಳಿಯುತ್ತೆ. ರಾಜಕಾರಣಿಗಳು ತುಂಬ ಬುದ್ಧಿವಂತರಿರ್ತಾರೆ. ಆಯಾ ಕಾಲದಲ್ಲಿ ಅವರವರಿಗೆ ಬೇಕಾದಾಗ ರೈತರನ್ನು ಬಳಸಿಕೊಳ್ತಾರೆ, ರೈತ ಸಂಘದವರನ್ನು ಬಳಸಿಕೊಳ್ತಾರೆ, ಕಾರ್ಮಿಕ ಸಂಘದವರನ್ನು ಬಳಸಿಕೊಳ್ತಾರೆ.
ಆಮೇಲೆ ಅವರಿಗೆ ಅಧಿಕಾರ, ಅವರಿಗೆ ಹುದ್ದೆ, ಅವರು ಚುನಾವಣೆಯಲ್ಲಿ ಗೆದ್ದಾಗ ಅಥವಾ ಅವರದೇ ಪಕ್ಷ ಅಧಿಕಾರಕ್ಕೆ ಬಂದಾಗ ಅವರು ಈ ಹಿಂದೆ ಹೇಳಿದನ್ನೆಲ್ಲ ಮರೆತು ಬಿಡ್ತಾರೆ. ಮತ್ತು ನಮ್ಮ ಜನರು ಕೂಡ ಸಾರ್ವಜನಿಕ ಏನು ಪಬ್ಲಿಕ್ ಮೆಮರೀಸ್ ವೆರಿ ಶಾರ್ಟ್ ಅಂತ ಹೇಳುವಾಗೆ, ಈಗ ನೀವು ಇವತ್ತು ನೆನಪು ಮಾಡ್ತೀರಿ ನೇತ್ರಾವತಿ ಹೋರಾಟ, ಎತ್ತಿನಹೊಳೆ ಹೋರಾಟ ಅಂತ, ಅದರಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿದವರು ಯಾರು ಅಂತ. ನೆನಪಂದ್ರೆ ಯಾಕೆ ಬರ್ತದೆ ಅಂತಂದ್ರೆ, ನಮ್ಗೆ ಇವರು ಅಣೆಪಟ್ಟಿ ಕಟ್ತಾರೆ ಅಂತಂದ್ರೆ ಇವರು ಕೂಡ ಹೋರಾಟ ಮಾಡಿದ್ದಾರೆ ಹಿಂದಿನ ಸರ್ಕಾರಗಳು ಕೂಡ ನಕಲಿಯ ಅಂತ ಈಗ ನೀವು ಪ್ರಶ್ನೆ ಮಾಡೋದು. ಹೌದು, ನಾವು ಪ್ರಶ್ನೆ ಮಾಡಬೇಕು, ನಾವು ಇದನ್ನು ಕೂಡ ಮಾತಾಡಬೇಕು. ಎಸ್ ಮುಂದಿನ ದಿನಗಳಲ್ಲಿ ಇದನ್ನು ಕೂಡ ಮಾತಾಡುವ. ಈಗ ನಾವು ಏನು ನಮ್ಮ ಈ ಒಂದು ಸಂವಾದವನ್ನು ಮುಗಿಸುವಂಥ ಸಮಯ ಬಂದಿದೆ. ಸೊ ನಾನು ವೀಕ್ಷಕರ ಈ ಒಂದು ಸಂವಾದವನ್ನು ಸಮಾಪನ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರುವಂಥ ಓಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್ ಅವರಿಗೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿ ಅಧ್ಯಕ್ಷರಾಗಿರುವಂಥ ಪ್ರೇಮಾನಂದ ಶೆಟ್ಟಿ ಬಾಳ್ತಿಲ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದೆ. ಇಬ್ಬರು ಕೂಡ ರೈತ ಹೋರಾಟಗಾರರು, ರೈತ ಸಂಘದ ಮುಖಂಡರು ಮತ್ತು ಇಬ್ಬರು ಕೂಡ ಈ ಮಣ್ಣಿನ ಜೊತೆಗೇ ಕೆಲಸ ಮಾಡ್ತಾ ಇರೋರು, ಇಬ್ಬರು ಕೂಡ 24 hours ಕೃಷಿಕರು. ಸೊ ಇವತ್ತು ಅವರ ಹೋರಾಟದ ಜೊತೆಗೆ ಅವರ ಕೃಷಿಯ ಬದುಕಿನ ದಿನಚರಿಗಳನ್ನು ಕೂಡ ಅವರು ಹೇಳಿಕೊಂಡಿದ್ದಾರೆ. ಸೊ ಅದಕ್ಕಾಗಿ ನಾನು ಮತ್ತೊಮ್ಮೆ ಇಬ್ಬರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಸಂವಾದವನ್ನು ಇಲ್ಲಿಗೆ ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.